ನಮಸ್ಕಾರ ವೀಕ್ಷಕರೇ, ಚುನಾವಣಾ ಮುಹೂರ್ತ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಿಶನ್ ಕೌಡೂರು. ಇಡೀ ರಾಜ್ಯ ಎಷ್ಟೋ ಕಾಲಗಳಿಂದ ಕಾಯ್ತಾ ಇದೆ. ಅಂದ್ರೆ ಈಗ ತಾನೇ ಸಿದ್ದರಾಮಯ್ಯ ಸರ್ಕಾರದ ಆಡಳಿತ ನಡೀತಾ ಇತ್ತು. ಇನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಸರ್ಕಾರ ಬರಬೇಕಿದೆ ಅನ್ನುವಂಥದ್ದು ಕೂಡ ಪ್ರತಿಯೊಬ್ಬನಲ್ಲೂ ಕೂಡ ಮೂಡಿರ್ತಕ್ಕಂತಹ ಪ್ರಶ್ನೆ. ಅದಕ್ಕೆ ಈಗ ತೆರೆ ಬಿದ್ದಿದೆ. ಅಂದ್ರೆ ಈಗ ತಾನೇ ಮೇ 12ಕ್ಕೆ ಚುನಾವಣೆ ದಿನಾಂಕ ಘೋಷಣೆಯಾಗಿದೆ. ಇವತ್ತು ಬೆಳಿಗ್ಗೆ 11 ಗಂಟೆಗೆ ದೆಹಲಿಯಲ್ಲಿ ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ಒಂದು ಸುದ್ದಿ ಹೊರಬಿದ್ದಿದೆ. ಹಾಗಾಗಿ ಎಲ್ಲರ ಕಣ್ಣು ಈಗ ಮೇ 12ಕ್ಕೆ ಮುಂದೂಡಲಾಗಿದೆ. ಈ ಒಂದು ಸಂದರ್ಭದಲ್ಲಿ ಯಾವೆಲ್ಲ ರೀತಿಯ ರಣರಂಗ ಈಗಾಗಲೇ ಸಿದ್ಧತೆ ಆಗ್ತಾ ಇದೆ. ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, JDS ಅಥವಾ ಎಲ್ಲಾ ರೀತಿಯಾದಂತಹ ಪಕ್ಷಗಳ ನಡುವೆ ಯಾವ ರೀತಿಗಳ ಜಿದ್ದಾಜಿದ್ದಿಗಳು ನಡೀತದೆ ಅನ್ನುವಂಥದ್ದನ್ನು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ಇದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನಾಗಿರ್ಬೋದು, ಯಾವೆಲ್ಲ ರೀತಿಯ ಲೋಪದೋಷಗಳಾಗಿರ್ಬೋದು ಅಥವಾ ನೀತಿ ಸಂಹಿತೆ ಯಾವೆಲ್ಲ ರೀತಿಯಾಗಿ ಜಾರಿಯಾಗುತ್ತೆ, ಇದ್ರ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮ ಹಂಚಿಕೊಳ್ತಾ ಇದ್ದಾರೆ ಅತಿಥಿಯಾದಂತಹ ಧರ್ಮೇಂದ್ರ ಅವರು ನಮ್ಮ ಜೊತೆ ಇದ್ದಾರೆ. ಮೊದಲನೇದಾಗಿ ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್, ತಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಧರ್ಮೇಂದ್ರ ಅವರೇ, ತಮ್ಗೆ ಈಗಾಗಲೇ ಚುನಾವಣೆ ದಿನಾಂಕ ತಮಗೆ ಗೊತ್ತಿದೆ, ಮೇ 12ಕ್ಕೆ ಅಂತ. ಈಗ ರಾಜ್ಯಾದ್ಯಂತ ಎಲ್ರಿಗೂ ಕೂಡ ನೆನಪಿಗೆ ಮತ್ತೆ ನೆನಪಿಗೆ ಬರುವಂತಹ ದಿನವಾಗಿದೆ. ಹಾಗಾಗಿ ಮೊದಲನೇದಾಗಿ ಮೇ 12 ಬಗ್ಗೆ ತಮಗಿರುವಂತಹ ಒಂದು ಚಿಂತನೆ ಯಾವ ರೀತಿ ಇದೆ? ಇಲ್ಲ, ಮೇ 12 ಅಂದರೆ ಅದು 2ನೇ ಶನಿವಾರ, ಸರ್ಕಾರಿ ರಜೆ ಇರುವಂಥದ್ದು. ನನಗೆ ಅನಿಸ್ತದೆ ಅದು ತುಂಬ ಉತ್ತಮವಾದ ದಿನ. ಯಾಕೆಂದರೆ ಭಾನುವಾರ ರಜೆ ಇದೆ. ಎಲ್ಲೋ ಒಂದು ಕಡೆಯಲ್ಲಿ ಈ ಥರದ ಒಂದು ಜಿಜ್ಞಾಸೆ ಕೂಡ ನನ್ನ ಮನಸ್ಸಿಗೆ ಬರುತ್ತೆ. ಏನಂದರೆ ಭಾನುವಾರ ರಜೆ ಇದೆ, ಸೆಕೆಂಡ್ ಸ್ಯಾಟರ್ಡೆ, ಚುನಾವಣೆಯಲ್ಲಿ ಯಾವ ಮತದಾರರಿಗೂ ಇವರು ಅಭ್ಯರ್ಥಿಗೂ ಮತ ಹಾಕಿದ್ರು ಕೂಡ ನಾವು ಅಷ್ಟಕ್ಕಷ್ಟೇ ದುಡಿಬೇಕು ಎಂಬ ಒಂದು ಆ ಥರದ ನಿರ್ಲಕ್ಷ್ಯ ಭಾವನೆಯಿಂದ ಕೆಲವೊಂದು ಜನರಿಗೆ ಅದೊಂದು ಊರಿಗೆ ಹೋಗುವ, ಪ್ರವಾಸ ಮಾಡುವ ಇಂಥದ್ದೆಲ್ಲ ಅವಕಾಶಗಳು ಕೂಡ ಇದೆ. ಯಾಕೆಂದರೆ ಭಾನುವಾರ ರಜೆ ಇರುವುದರಿಂದ. ಆದ್ದರಿಂದ ಮಿಲಾಜುಲ ಅಂದರೆ ಒಂದು 50-50 ಆದ ಒಂದು ವಾತಾವರಣ ಅಲ್ಲಿ ನಿರ್ಮಾಣ ಆಗಿದೆ. ಅದರ ಒಂದು ಸಂತೋಷ ಏನಂದರೆ ಸೆಕೆಂಡ್ ಸ್ಯಾಟರ್ಡೆ ಆಗಿರೋದ್ರಿಂದ, 2ನೇ ಶನಿವಾರ ಆಗಿರೋದ್ರಿಂದ ಒಂದಿಷ್ಟು ಜನರು ವೋಟ್ ಹಾಕ್ಲಿಕ್ಕೆ ಅವಕಾಶಗಳನ್ನು ಮಾಡಿಕೊಟ್ಟಂಗೆ ಆಗುತ್ತೆ ಅಂತ ನನಗೆ ಅನಿಸ್ತದೆ. ಅಂದ್ರೆ ಮರುದಿವಸ ಕೂಡ ಆದಿತ್ಯವಾರ ರಜೆ ದಿನ ಆಗಿರ್ತದೆ. ಆದ್ರೆ ಮೇ 15ಕ್ಕೆ ಚುನಾವಣೆ ಫಲಿತಾಂಶ ಅಂದ್ರೆ ಚುನಾವಣೆ ಎಣಿಕೆ ಸಂದರ್ಭ ಬರ್ತದೆ. ಮೇ 15 ಅಂದ್ರೆ 3 ದಿವಸಗಳ ನಂತರ, ಸುಮಾರು ಮಂಗಳವಾರದ ದಿವಸಕ್ಕೆ ಸರಿಯಾಗಿ ಚುನಾವಣೆ ಎಣಿಕೆ ಸಂದರ್ಭ ಬರ್ತದೆ. ಆ ಸಂದರ್ಭದಲ್ಲಿ ಯಾವ ಪಕ್ಷ ಇನ್ನು ಮುಂದಿನ ದಿನಗಳಲ್ಲಿ ಆಡಳಿತ ನಡೆಸ್ತದೆ ಅನ್ನುವಂಥದ್ದನ್ನು ನಾವು ಕಾದು ನೋಡ್ಬೇಕನ್ನೋ ದಿನ ಆಗಿದೆ. ಹಾಗಾಗಿ ಆ ದಿನಕ್ಕೋಸ್ಕರ ಕಾಯ್ಬೇಕಾಗಿದೆ ಅಲ್ಲಿ ತನಕ. ಆದ್ರೆ ಅದಕ್ಕಿಂತ ಮುಂಚೆ ಈಗ ಯಾವೆಲ್ಲ ರೀತಿಯಾದಂತಹ ಹಂತಗಳು ಇವೆ ಅದನ್ನು ಕೂಡ ಇವತ್ತಿನ ಚುನಾವಣೆ ಆಯೋಗ ನೀಡಿದೆ ನಮ್ಗೆ. ಹಾಗಾಗಿ ಏಪ್ರಿಲ್ 17ರಂದು ಚುನಾವಣೆ ಅಧಿಸೂಚನೆ ಪ್ರಕಟವಾಗುತ್ತೆ. ಅಂದ್ರೆ ಅದರಲ್ಲಿ ಯಾವೆಲ್ಲ ರೀತಿಯಾದಂತಹ ಪ್ರಕಟಣೆಗಳು ಒಳಗೊಂಡಿರ್ತದೆ ಅಂತ? ಅಲ್ಲ, ಏಪ್ರಿಲ್ 17ಕ್ಕೆ ಅಧಿಸೂಚನೆ ಹೊರಡುತ್ತೆ. ಅಂದರೆ ಆಮೇಲೆ ನೀವು ಸರ್ಕಾರದ ಯಾವುದೇ ಘೋಷಣೆಗಳು ನೀವು ಹೇಳುವಂಗಿಲ್ಲ. ಯಾವುದೇ ರಾಜಕಾರಣಿ ಬಂದು ನಾನು ಹಾಗೆ ಮಾಡ್ತೇನೆ, ಹಿಂಗೆ ಮಾಡ್ತೇನೆ ಅಂತೇಳಿ, ರಾಜ್ಯ ಸರ್ಕಾರದ ಸಚಿವರು ಇರ್ಬೋದು, ಕೇಂದ್ರ ಸರ್ಕಾರದ್ದು ಯಾವ ರಾಜ್ಯದಲ್ಲಿ ಚುನಾವಣೆಗಳು ನಡೀತದೆ ಆ ರಾಜ್ಯಕ್ಕೆ ಯಾವುದೇ ಕೇಂದ್ರ ಸಚಿವನಾಗಿರ್ಬೋದು ಅಥವಾ ರಾಜ್ಯ ಸಚಿವನಾಗಿರ್ಬೋದು, ಸಚಿವನಾಗಿರುವವನು ರಾಜ್ಯಕ್ಕೆ ಆಗಿದ್ದವ ಆಮೇಲೆ ಸಚಿವ ಅಂತ ಹೇಳಕ್ಕೆ ಬರಲ್ಲ. ಅವನ ಅವಧಿ ಮುಗಿದೇ ಇರುತ್ತೆ. ಅವನೊಬ್ಬ ಸಾಮಾನ್ಯನಾಗಿ, ಒಬ್ಬ ಅಭ್ಯರ್ಥಿಯಾಗಿ ಅಥವಾ ಒಬ್ಬ ಮತದಾರನಾಗಿರ್ತಾನೆ ವಿನ ಅವನು ಯಾವುದೇ ಥರದ ಶಾಸಕ ಆಗಲಿ ಅಥವಾ ಮಂತ್ರಿ ಆಗಿರೋದಿಲ್ಲ. ಆದ್ರಿಂದ ಅವನಿಗೆ ಯಾವ ಥರದ ಘೋಷಣೆಗಳನ್ನು, ಈಗ ಮುಖ್ಯಮಂತ್ರಿ ಆ ಅವಧಿಯಲ್ಲಿ ಇರ್ತಾರೆ, ಯಾಕೆಂದರೆ ಮುಂದಿನ ಸರ್ಕಾರ ಆಡಳಿತಕ್ಕೆ ಬರೋವರೆಗೆ ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ. ಆದರೆ ಅವರಿಗೆ ಯಾವ ಥರದ ಅಧಿಕಾರವೂ ಇರೋದಿಲ್ಲ, ಪವರ್ ಕೂಡ ಇರೋದಿಲ್ಲ, ಒಂದು ಹಂಗಾಮಿಯಾಗಿ ಉಳ್ಕೊಂಡಿರ್ತಾರೆ. ಆಗಿರುವಾಗ ಕೇಂದ್ರಕ್ಕೆ ಮಾತ್ರ ಕೇಂದ್ರದ ಅವಧಿ ಊರ್ಜಿತದಲ್ಲಿರುವುದರಿಂದ ಅವರು ಯಾವುದೇ ಥರದ ಆಮಿಷಗಳು ಅಂತ ಹೇಳ್ತಾರೆ. ಯಾಕೆಂದರೆ ಇಷ್ಟು ನಾವು ಕೊಡ್ತೇವೆ, ನೀವು ಮಾಡಿ, ಅದನ್ನು ಯಾವುದನ್ನು ಹೇಳುವಂಗಿಲ್ಲ ಕೇಂದ್ರ ಕೂಡ. ಮತ್ತೆ ಅತ್ಯಂತ ಪ್ರಮುಖವಾಗಿ ಏನಂದರೆ ಆಯಾಯ ಕ್ಷೇತ್ರಗಳಲ್ಲಿ, ಉದಾಹರಣೆಗೆ ಈಗ MP ಒಬ್ಬ ಮಂತ್ರಿ ಆಗಿರ್ತಾನೆ, ಕೇಂದ್ರದ ಸಚಿವನಾಗಿರ್ತಾರೆ. ಕೇಂದ್ರ ಸಚಿವರು ಕೇಂದ್ರದ ಆಯಾ ಕ್ಷೇತ್ರದಲ್ಲಿ ಅವನೇನೋ ಮತ ಭೇಟಿ ಮಾಡುವಂಥ ಸಮಯದಲ್ಲಿ ಸರ್ಕಾರದ ವಾಹನಗಳನ್ನು ಬಳಸಿಕೊಳ್ಳುವಂತಿಲ್ಲ. ಆ ಮೇಯರ್ ಕೂಡ, ಇಲ್ಲಿ ಈಗ ಮಂಗಳೂರು ಮಹಾನಗರ ಪಾಲಿಕೆಗೆ ಮೇಯರ್ ಬರುತ್ತೆ, ಅವರು ತನ್ನ ವಾಹನಗಳನ್ನು, ಸರ್ಕಾರದ ಅಧಿಕೃತ ವಾಹನಗಳನ್ನು ಅವರು ಸರ್ಕಾರಕ್ಕೆ ಕೊಡಬೇಕು. ಯಾವುದೇ ಥರದ ಸರ್ಕಾರದ ವಾಹನಗಳನ್ನು ಬಳಸುವಂಗಿಲ್ಲ. ಮತ್ತು ಇನ್ನೊಂದು ಪ್ರಮುಖ ಏನಪ್ಪ ಅಂದರೆ, ಅಧಿಸೂಚನೆ ಹೊರಡಿಸಿದ ನಂತರ ಸರ್ಕಾರದ ಯಾವುದೇ ಕಾರ್ಯಕ್ರಮಗಳು ನಡೆಯುವ ಹಾಗಿಲ್ಲ.
ಸರ್ಕಾರದ ಯಾವುದೇ ಕಾರ್ಯಕ್ರಮಗಳು ಸಚಿವರಿಂದ ಉದ್ಘಾಟನೆ ಆಗಲಿ ಮತ್ತೊಂದು ಮಗದೊಂದು ಮಾಡುವಂಗಿಲ್ಲ. ಎಲ್ಲವೂ ಒಂದು ಸಂಪೂರ್ಣವಾಗಿ ಅಧಿಕಾರಿಗಳ ಕೈಯಲ್ಲಿ ಆಡಳಿತವನ್ನು ಕೊಟ್ಟದ್ದು ಅಂತ ಹೇಳುವಂಥ ಒಂದು ಇದಿರುತ್ತೆ. ಆದ್ರೆ ಇವತ್ತಿನಿಂದ ಯಾವುದೇ ರೀತಿಯಾದಂತಹ ನೀತಿ ಸಂಹಿತೆ ಕೂಡ ಜಾರಿ ಆಗ್ತದೆ, ಅದು ಕೂಡ ಇವತ್ತಿನಿಂದ, ಅದಕ್ಕೂ ಕೂಡ ಏಪ್ರಿಲ್ 17ರ ತನಕ ಕಾಯ್ಬೇಕಂತ ಇಲ್ಲ. ಆದ್ರೆ ಅದಕ್ಕೂ ಮತ್ತು ಇದಕ್ಕಿರುವಂತಹ ವ್ಯತ್ಯಾಸ ಏನು ಅಂತ, ಅದು ಅಧಿಸೂಚನೆ ಹೊರಡಿಸುವಂತಹ ದಿವಸ ಅಂತ ಹೇಳ್ತಾರೆ. ಆದ್ರೆ ಇವತ್ತಿನಿಂದ ನೀತಿ ಸಂಹಿತೆ ಜಾರಿಯಾಗಿದೆ, ಹಾಗಾಗಿ ಯಾವುದೇ ರೀತಿಯಂತ ಕೆಲವು ಕ್ರಮಗಳು ಕೂಡ ಕೈಗೊಳ್ಳುವಂತ. ನಾನು ಮೊದಲೇ ಹೇಳಿದಾಗೇನೆ ಇವತ್ತಿಂದ ಕೂಡ ನಿಮ್ಮ ಯಾವುದೇ ಸಚಿವರುಗಳು ಬಂದು ಆ ಥರ ಮಾಡೋದು ಇವತ್ತಿಂದಲೇ ಅದು ಅಪ್ಲೈ ಆಗುವಂಥದ್ದೇ. ಆದರೆ ಅಧಿಸೂಚನೆ ಅಂದರೆ ಹೇಳಿದರೆ ಒಂದು ಚುನಾವಣೆಗೆ ಅಧಿಕೃತವಾದ ಘೋಷಣೆ ಅಂತ ಹೇಳ್ಬೋದು. ಇವತ್ತು ದಿನಾಂಕವನ್ನು ಘೋಷಣೆ ಮಾಡಿರ್ಬೋದು, ಆದರೆ ಅದನ್ನು ಇನ್ನು ಮುಂದಕ್ಕೆ ಅದನ್ನು ಚೇಂಜಸ್ ಕೂಡ ಮಾಡುವಂಥ ಅವಕಾಶಗಳು ಇರುತ್ತೆ. ಆದರೆ ಏನು ಅಧಿಸೂಚನೆ ಅಂತ ಒಂದ್ಸಲ ಕೊಟ್ಟ ನಂತರ ಒಬ್ಬ ಅಭ್ಯರ್ಥಿ ನಾಮಿನೇಷನ್ ಹಾಕಲಿಕ್ಕೆ ಒಂದು ಅವಕಾಶಗಳನ್ನು ಮಾಡಿಕೊಟ್ಟಂಗೆ ಆಗುತ್ತೆ. ಆ ಚಲೋ ಚುನಾವಣೆ ಪಕ್ಕ ಆಯಿತು. ಇವತ್ತಿನ ಒಂದು ದಿನಾಂಕ ಸರ್ಕಾರದ ಎಲ್ಲ ಇದನ್ನುಗಳನ್ನು ಕಡಿವಾಣ ಹಾಕಲಿಕ್ಕೆ ಒಂದು ಇದು. ಇವತ್ತಿನ ನಂತರ ಸರ್ಕಾರದ ಯಾವುದೇ ಇದನ್ನು ಅಂದರೆ ಅವರು ಸಚಿವನಾಗಿ ಈಗ ಕೇಂದ್ರದವರು ಇದನ್ನೆಲ್ಲ ಮಾಡ್ಕೋಬೋದು. ಆದರೆ ಇವತ್ತಿನ ನೀತಿ ಸಂಹಿತೆ ಅಂದರೆ ನೀವಿಗೆ ಅಲ್ಲಿ ಕೆಲವೊಂದು ಸರ್ಕಾರ ಅಂದರೆ ಸಂಪೂರ್ಣವಾಗಿ DC ಕೈಯಲ್ಲಿ ಪವರ್ ಇರುತ್ತೆ. DC ಅವರು ಹೇಳಬೇಕು ಇಂಥದ್ದು ಮಾಡಬೇಕಾ ಮಾಡಬಾರ್ದಾ, ಅಥವಾ 3 ಜನರ ಒಂದು 5 ಜನರ ಗ್ರೂಪ್ ಇರ್ಬೋದು, ಇಂಥದ್ದೆಲ್ಲ ಅನೇಕ ವಿಚಾರಗಳಿರುತ್ತೆ, ಸಣ್ಣ ಪುಟ್ಟ ವಿಚಾರಗಳಿರುತ್ತೆ. ಅಂದರೆ ಚುನಾವಣೆ ಕೊನೆಗೆ ಒಂದು ಸಂಪೂರ್ಣವಾಗಿ ಹೇಳೋದಿದ್ರೆ ಚುನಾವಣೆ ಪಾರದರ್ಶಕವಾಗಿ ಮತ್ತು ಸುಗಮವಾಗಿ ನಡೆಯಲಿಕ್ಕೆ ಇದು ನಮ್ಮ ಈಗಿನ ಆಯೋಗ ಒಂದು ಹೊರಡಿಸಿದಂಥ ಒಂದು ನಿಯಮಾವಳಿಗಳಿದೆ. ಅದೇ ರೀತಿಯಾಗಿ ಏಪ್ರಿಲ್ 24ಕ್ಕೆ ನಾಮಪತ್ರವನ್ನು ಸಲ್ಲಿಕೆ ಮಾಡಲಿಕ್ಕೆ ಕೊನೆಯ ದಿನ ಆಗಿರ್ತದೆ. ಆ ನಂತರ ಅದನ್ನು ಹಿಂಪಡೆಯಲಿಕ್ಕೂ ಕೂಡ ದಿನಗಳಿರ್ತದೆ. ಮತ್ತೆ ಅದಕ್ಕಿಂತ ಮುಂಚೆ ಅದರ ಮಧ್ಯೆ ಆ ನಾಮಪತ್ರ ಪರಿಶೀಲನೆ ನಡೆಸುವುದಕ್ಕೂ ಕೂಡ ಚುನಾವಣಾ ಆಯೋಗ ಒಂದೊಂದು ದಿನಗಳನ್ನು ಕೂಡ ಘೋಷಣೆ ಮಾಡಿದೆ. ಈ ಚುನಾವಣೆಯನ್ನು ಸಂದರ್ಭದಲ್ಲಿ ನಾಮಪತ್ರವನ್ನು ಸಲ್ಲಿಕೆ ಮಾಡುವಂತ ಸಂದರ್ಭ ಅಥವಾ ಆ ಸಮಯದಲ್ಲಿ ಪಕ್ಷದಲ್ಲಿ ಯಾವ ರೀತಿಯಾದಂತಹ ಶಾಸಕರ ಬದಲಾವಣೆಗಳು ಕೂಡ ನಡೀಬಹುದು ಅಂತ ಹೇಳಿ. ನೋಡಿ, ನೀವು ಯಾವಾಗ ಹೇಳಿದ್ರೆ 17 ಅಂತ ಆವತ್ತಿನ ನಾಮಪತ್ರ ಪ್ರಾರಂಭ ಆಗುತ್ತೆ ಕೊಡುವುದಕ್ಕೆ. 24 ಕೊನೆಯ ದಿನಾಂಕ. ಅಂದ್ರೆ 7ರಿಂದ 8 ದಿನದ ಹೌದು ನಾಮಪತ್ರ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ. ಅಧಿಸೂಚನೆ ಅಂತ ಹೇಳುವಂಥದ್ದು ಅದಕ್ಕೆ ಒಂದು ಪ್ರಮುಖ ಪಾತ್ರ. ನಾನು ಅವಾಗ ನಿಮ್ಗೆ ತಿಳಿಸಿದ್ದೇನೆ, ಒಬ್ಬ ಅಭ್ಯರ್ಥಿ ತಾನು ಅಭ್ಯರ್ಥಿ ಅಂತ ಹೇಳಿಸಿಕೊಳ್ಳೋದಕ್ಕೆ ಅವನು ನಾಮಪತ್ರದ ಜೊತೆಯಲ್ಲಿ ಏನು ಉಳಿದ ಪ್ರಕ್ರಿಯೆಗಳು ಅಂದ್ರೆ ನಾಮಪತ್ರ ಕೊಡುವಂಥದ್ದು ಅಥವಾ B.Pharm ತಗೊಳ್ಳೋದು ಆ ಸಮಯದಲ್ಲಿ ನಡೆಯುವಂಥದ್ದು. ಅದರಿಂದ 17ರಿಂದ 24ರವರೆಗೆ ಅದಿರುತ್ತೆ. ಮತ್ತೆ 2 ದಿನ ಪ್ರಾಯಶಃ 26 ಕೊಟ್ಟಿರ್ಬೋದು, ಪರಿಶೀಲನೆ ಮಾಡಿ 27ಕ್ಕೆ ಹಿಂಪಡೆಯುವುದಕ್ಕೆ. ಯಾಕೆಂದ್ರೆ ನಾಮಪತ್ರ ಕೊಟ್ಟಿರುವ ಈಗ ಅವರು ನಾಮಪತ್ರ ಸಲ್ಲಿಕೆ ಆದ ಕೂಡಲೇ ಅದು ಎಲ್ಲ 100% ಸರಿ ಇರುತ್ತೆ ಅಂತ ಹೇಳಕ್ ಬರಲ್ಲ. ಅನೇಕ ಟೆಕ್ನಿಕಲ್ ಸಮಸ್ಯೆಗಳು ಇರ್ಬೋದು. ಈಗ ಉದಾಹರಣೆಗೆ ನಾನೊಬ್ಬ ಪಕ್ಷದ ಅಭ್ಯರ್ಥಿ ಆದರೆ ನಾನು ಕೊಟ್ಟುವಂಥ ನಾಮಪತ್ರದ ಜೊತೆಯಲ್ಲಿ B.Pharm A.Pharmಗಳು ಇರಬೇಕು ಪಕ್ಷದ ಅಧಿಕೃತ ಅಭ್ಯರ್ಥಿ ಆದರೆ. ಅಥವಾ ಪಕ್ಷೇತರ ಅಭ್ಯರ್ಥಿ ಆದರೆ ನಾನು ಅದು ಪಕ್ಷೇತರ ಅಭ್ಯರ್ಥಿ ಅಂತಲೇ ನೇಮಕ ಮಾಡಬೇಕು. ಮತ್ತು ಪಕ್ಷದ ಅಭ್ಯರ್ಥಿ ಆದರೂ ಕೆಲವೊಂದು ರಾಜ್ಯ ಪಕ್ಷಗಳು ಮತ್ತು ರಾಷ್ಟ್ರೀಯ ಪಕ್ಷಗಳು ಅಂತ ಒಂದು ಸೂಚನೆ ಇರುತ್ತೆ. ಅದು ಅಲ್ಲದೆ ಕೆಲವೊಂದು ಪಕ್ಷಗಳಿರುತ್ತೆ, ಅದು ನೋಂದಾಯಿತ ಇರುತ್ತೆ, ಮಾನ್ಯತೆ ಪಡೆದಿರುವುದಿಲ್ಲ ಕೆಲವು ಕಾರಣಾಂತರದಿಂದ. ಈ ಮಾನ್ಯತೆ ಪಡೆಯದ ಪಕ್ಷಗಳಿಗೆ 10 ಜನ ಏನು ನಾಮಿನೇಟೆಡ್ಗಳಿರುತ್ತೆ, ಅದರಿಂದ ರೆಕಮೆಂಡೇಶನ್ ಮಾಡಬೇಕಾಗುತ್ತೆ. ಅದರೊಳಗೆ ಕೆಲವು ಟೆಕ್ನಿಕಲ್ ಸಮಸ್ಯೆಗಳಿದ್ದಾಗ ಇಂಥದ್ದೆಲ್ಲ ರಿಜೆಕ್ಟ್ ಆಗುತ್ತೆ ಅಥವಾ ಹಿಂಪಡ್ಕೊಳ್ಳೋಕ್ಕೆ ಅವಕಾಶಗಳಿರುತ್ತೆ. ನಾನು ಬೇಡ, ನಾನು ಚುನಾವಣೆ ಸ್ಪರ್ಧೆ ಮಾಡೋದಿಲ್ಲ, ಇಂಥದ್ದೆಲ್ಲಕ್ಕೋಸ್ಕರ ಆ ಒಂದು ದಿನಾಂಕವನ್ನು ನಿರ್ಧಾರ ಮಾಡ್ತಾರೆ. ಅಂದ್ರೆ ಈಗ ನಾಡಿದ್ದು ನಡೆಯುವಂತಹ ಮತದಾನದ ಸಮಯದಲ್ಲಿ ಒಟ್ಟಾಗಿ 224 ಕ್ಷೇತ್ರಗಳಿಗೆ ಒಂದೇ ಹಂತದಲ್ಲಿ ಚುನಾವಣೆ ನಡೀಲಿಕ್ಕಿದೆ. ಹೀಗಾಗಿ ಎಷ್ಟು ಮೆಜಾರಿಟಿಗಳು ಬೇಕು ಅಂತ ಒಂದು ಆಡಳಿತ ಪಕ್ಷಕ್ಕೆ ಯಾವ ರೀತಿಯಾದಂತಹ ಮೆಜಾರಿಟಿಗಳು ಬೇಕು, ಅಥವಾ ಈಗ ಬಿಜೆಪಿಯದ್ದು ಕೂಡ ಪ್ಲಾನ್ ಇದೆ 150 ಅಂತ ಆಗಿರ್ಬೋದು, ಅಥವಾ ಕಾಂಗ್ರೆಸ್ ಅದ್ದು ಎಲ್ಲ ಒಂದೊಂದು ಪಕ್ಷದ ಒಂದೊಂದು ಟಾರ್ಗೆಟ್ ಅಂತ ಇದೆ. ಆದ್ರೆ ಚುನಾವಣೆ ಆಯೋಗದ ಪ್ರಕಾರ ಯಾವ ರೀತಿಯಂತ ಒಂದು ಮೆಜಾರಿಟಿ ಬೇಕು ಅಂತ ಹೇಳಿ ಶೇಕಡ 50ಗಿಂತ ಮೇಲ್ಪಟ್ಟು, ಅಂದ್ರೆ ಉದಾಹರಣೆಗೆ 212 ಅದರ ಇದನ್ನು ಗೆಲ್ಲಬೇಕು ಅವರು. ಆಮೇಲೆ ಒಂದು ಸ್ಥಾನ ಹೆಚ್ಚುವರಿಯಾಗಿ ತಗೊಳ್ತಾರೆ. ಯಾಕೆಂದ್ರೆ ಅಲ್ಲಿ ಆಡಳಿತ ಪಕ್ಷದವರೊಬ್ಬರು ಸ್ಪೀಕರ್ ಆಗಿ ಕೂತಿರೋದ್ರಿಂದ 213 ಸ್ಥಾನವನ್ನು ಗೆಲ್ಲಬೇಕು ಎಂಬ ಇದಿದೆ. ಆದ್ರಿಂದ 213ನ್ನೇ ಟಾರ್ಗೆಟ್ ಆಗಿ ಹೆಚ್ಚಾಗಿ ತಗೊಳ್ತಾರೆ. 213 ಗೆದ್ದ ಕೂಡಲೇ ಅದು ಬಹುಮತಕ್ಕೆ ಸರಳ ಬಹುಮತ ಅಂತ ನಾವು ಅದನ್ನು ಹೇಳ್ತೀವಿ. ಸರ್ಕಾರದ ಒಂದು ಸರ್ಕಾರ ನಡೆಸಲಿಕ್ಕೆ ಬೇಕಾಗಿರುವಂತಹ ಒಂದು ಜನ ಕೊಟ್ಟ ಜನಾದೇಶ ಅಂತ ಹೇಳಕ್ಕೆ ಅದು ಸರಿಯಾಗುತ್ತೆ. ಈ ಸಂದರ್ಭದಲ್ಲಿ ಈಗ
ಚುನಾವಣೆ ಸಂದರ್ಭದಲ್ಲಿ ಚುನಾವಣಾ ಆಯೋಗ ಕೂಡ ಕಳೆದ ಚುನಾವಣೆ ಸಂದರ್ಭದಲ್ಲಿ 18 ಲಕ್ಷಕ್ಕೆ ಏನೋ ಒಬ್ಬ ಶಾಸಕನ ಆತನ ಚುನಾವಣೆ ಪ್ರಚಾರಕ್ಕೋಸ್ಕರ ಬಳಸಬಹುದು ಅಂತ ಒಂದು ಕಾನೂನಿತ್ತು. ಆದ್ರೆ ಇವತ್ತಿನ ಈ ಸಂದರ್ಭದಲ್ಲಿ ಸ್ವಲ್ಪ ಅದನ್ನು ಬದಲಾವಣೆ ಮಾಡಲಾಗಿದೆ. 23 ಲಕ್ಷಕ್ಕೆ 28 ಲಕ್ಷದ ತನಕ ಈಗ ಮುಟ್ಟಿದೆ. ಹಾಗಾದ್ರೆ ಇಲ್ಲಿ ಯಾಕೆ ಈ ರೀತಿಯಾದಂತ ಬದಲಾವಣೆಗಳು ಹೆಚ್ಚುತ್ತಾ ಇದೆ ಅಂತ? ಅಲ್ಲ, ನನಗೆ ಅನಿಸ್ತದೆ ಚುನಾವಣಾ ಆಯೋಗನ 28 ಲಕ್ಷ ಕೊಟ್ಟಿದೆ ಸ್ವಾಮಿ. ಆದ್ರೆ 28 ಲಕ್ಷಕ್ಕೆ ಏನ್ ನಡೀತದೆ ಎಂಬುದು ಬೇಕಲ್ವಾ? ಅದು ಹೊರಗಿನ ಮಾತಾಗಿದೆ. ಅದು ಹೊರಗೆ ಜನಸಾಮಾನ್ಯರಿಗೆ ಕೇವಲ 28 ಲಕ್ಷ ಅನ್ನುವಂಥದ್ದನ್ನು ಒಂದು ಲೆಕ್ಕವಾಗಿ ತೋರಿಸ್ತಾರೆ. ಆದ್ರೆ ಪ್ರಸ್ತುತವಾಗಿ ಶಾಸಕರ ಒಳಗಿಂದ ಒಳಗೆ ನಡೆಯುವಂತದ್ದು ಕೋಟಿ ಹಗರಣಗಳು ನಡೀತಾ ಇದೆ. ಒಬ್ಬ ನೋಡಿ, ನಾನೊಂದು ಸಣ್ಣ ಅಂಕಿಅಂಶಗಳನ್ನು ಕೊಡುತ್ತೇನೆ. ನನ್ನ ವಿಧಾನಸಭಾ ಕ್ಷೇತ್ರ ಮಂಗಳೂರು ದಕ್ಷಿಣ ಸಂಪೂರ್ಣವಾಗಿ ಮಹಾನಗರ ಪಾಲಿಕೆ ವ್ಯಾಪ್ತಿಯೊಳಗೆ ಬರುತ್ತೆ. 38 ವಾರ್ಡ್ ಇದೆ. 220 ಪೋಲಿಂಗ್ ಸೆಂಟರ್ಗಳಿದೆ. 220 ಪೋಲಿಂಗ್ ಸೆಂಟರ್ ಅಲ್ಲಿ ಅಂದ್ರೆ ಮತದಾನದ ಕೇಂದ್ರ ಅಂತ ಹೇಳ್ತೇವೆ ಅದನ್ನ ಕನ್ನಡದಲ್ಲಿ ಹೇಳೋದಿದ್ರೆ. ಆ 220 ಮತದಾನ ಕೇಂದ್ರಗಳು ಇರುವಾಗ ನಾನೊಂದು ಸಣ್ಣ ಅಂಕಿಅಂಶಗಳನ್ನು ನಿಮ್ಮ ಎದುರಿಗೆ ಪ್ರಸ್ತುತಪಡಿಸ್ತೇನೆ. ನೋಡಿ, 38 ವಾರ್ಡ್ ಇದೆ. 38 ವಾರ್ಡ್ ಅಂದ ಕೂಡಲೇ ನನ್ನ ಕ್ಷೇತ್ರದ ಮತದಾರರು 2,20,000 ಕಳೆದ ಸಮಯದಲ್ಲಿತ್ತು. ಈ ಸಲ ಒಂದು 10,000 ರಿಂದ 15,000 ಹೆಚ್ಚಿರ್ಬೋದು. 2,30,000 ಅಂತ ಹೇಳ್ಕೊಂಡ್ರು 1 ಲಕ್ಷ ಕುಟುಂಬಗಳು ಇರುತ್ತೆ. ಇವತ್ತಿನ ನಾನು ಸಂಪೂರ್ಣವಾಗಿ ಇನ್ನು ಇದನ್ನು ನಾನು ತೆಗಿಬೇಕಾಗತ್ತೆ ಲೆಕ್ಕ, ನಾನು ಸಂಪೂರ್ಣವಾಗಿ ತೆಗ್ದಿಲ್ಲ. ಆದರೆ ಮತದಾರರ ಸಂಖ್ಯೆ ಎಷ್ಟಿದೆ ಅಂತ ನಾನು ಕೇಳ್ಪಟ್ಟೆ. ಈ ವ್ಯವಸ್ಥೆ ಅಡಿಯಲ್ಲಿ ನಾನು ನಿಮ್ಮನ್ನು ಒಂದು ಕೇಳೋದು, ಒಂದು ರಾಜಕೀಯ ಪಕ್ಷ 38 ವಾರ್ಡ್ ಇದೆ. ನೀವು ನೋಡಿರ್ಬೋದು, ನೀವು ಒಂದು ಮನೆಗೆ ಭೇಟಿಯನ್ನು ಕೊಡುವಾಗ ಒಬ್ಬ ಅಭ್ಯರ್ಥಿಯ ಏನು ಮತದಾರ ಕಾರ್ಯಕರ್ತರಿರ್ತಾರೆ 8 ರಿಂದ 10 ಜನ ಇರ್ತಾರೆ. 8 ರಿಂದ 10 ಜನ ಇರ್ತಾರೆ. ಅದು ಯಾಕೆ ಅಷ್ಟು ಬೇಕಂತ ನನಗೆ ಗೊತ್ತಿಲ್ಲ. ಅದ್ರ ಉದಾಹರಣೆ ಕೂಡ ನಾನು ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡೋಕ್ಕೂ ನನ್ನಿಂದ ಸಾಧ್ಯ ಇಲ್ಲ. ಆದರೆ ಅಷ್ಟು ಇರ್ತಾರೆ. ಅಷ್ಟು ಇದ್ದರೆ ಮಾತ್ರ ಪಕ್ಷದಲ್ಲಿ ಬಲ ಇದೆ, ಶಕ್ತಿ ಇದೆ ಅಂತ ಒಂದು ನಂಬಿಕೆ ಜನರಲ್ಲಿ. ಅದು ನನಗೆ ಗೊತ್ತಿಲ್ಲ ಯಾಕೆ ಆ ನಂಬಿಕೆ ಬಂತ. ಆದರೆ ಕನಿಷ್ಠ 3 ಸಲ ಭೇಟಿ ಕೊಡ್ತಾರೆ ಒಂದು ಮನೆಗೆ. ಕನಿಷ್ಠ 3 ಸಲ ಆದರೂ ಭೇಟಿ ಕೊಡ್ತಾರೆ. ಒಂದು ಸಲ ಅಭ್ಯರ್ಥಿ ಜೊತೆಯಲ್ಲಿ, ಒಂದು ಸಲ ಇದು ಪಕ್ಷದ ಪ್ರಣಾಳಿಕೆಯನ್ನು ಇಟ್ಕೊಂಡು, ಮತ್ತೊಂದು ಸಲ ಚಿಹ್ನೆ, ಮತ್ತೊಂದು ಮಗದೊಂದು 3 ಸಲ ಭೇಟಿ ಕೊಡ್ತಾರೆ. ಈ 3 ಸಲ ಭೇಟಿ ಕೊಡುವಾಗ ಒಂದು ಕ್ಷೇತ್ರಕ್ಕೆ 10 ಜನ ಆದರೆ, ಈಗ ನಾನು ಕೇಳುವಂಥದ್ದು ನನ್ನ ಏರಿಯಾ ಬೋಳೂರು ವಾರ್ಡ್. ಬೋಳೂರು ವಾರ್ಡ್ ಅಂದರೆ ನನ್ನ ಒಂದು ಮತಗಟ್ಟೆಯಲ್ಲಿ, ಈಗ ನನ್ನದು 74ನೇ ಗಾಂಧಿನಗರ ಮತಗಟ್ಟೆಯಲ್ಲಿ 1,400 ರಿಂದ 1,500 ಮತದಾರರಿದ್ದಾರೆ. ಈ ಹಂತದಲ್ಲಿ 5-6 ಇದಿರುತ್ತೆ. ಹತ್ತಿರ ಕನಿಷ್ಠ ಪಕ್ಷ ಒಂದು ವಾರ್ಡಲ್ಲಿ 10 ರಿಂದ 15,000 ಮತದಾರರು ಇರ್ತಾರೆ. ಇವರನ್ನು ಭೇಟಿ ಮಾಡಬೇಕಾದ್ರೆ 3 ರಿಂದ 5 ದಿನ ಬೇಕು. ಈ 5 ದಿನ ಬೇಕಂತ ಹೇಳಿದ್ರೆ ನೀವು ಲೆಕ್ಕ ಹಾಕ್ಕೊಳ್ಬೋದು. 10 ಜನ 5 ದಿನಕ್ಕೆ ಲೆಕ್ಕ ಹಾಕೊಳ್ಳಿ. ಒಬ್ಬ BJPಯವರು ನನಗೆ ತಿಳಿದ ಮಟ್ಟದಲ್ಲಿ 1,500 ದಿಂದ 2,000 ರೂಪಾಯಿ ಒಬ್ಬನಿಗೆ ಕೊಡ್ತಾರೆ ಅಂತ. ಕಾಂಗ್ರೆಸ್ನವರು ಅಷ್ಟೇ ದುಡ್ಡನ್ನು ಒಬ್ಬನಿಗೆ ಕೊಡ್ತಾರೆ. ಈಗ ನಾವು ಕೇಳೋಣ, ಕನಿಷ್ಠ ಒಂದು ಎವರೇಜನ್ನು ತಗೊಂಡು 1,000 ಇಟ್ಕೊಂಡ್ರು 10 ಜನರಿಗೆ 10,000 ರೂಪಾಯಿ ಇಂಟು 5 ಅಂದರೆ 50,000 ಆಯಿತು. ಅದನ್ನು 3 ಸಲ ತಿರುಗಿಸಿದರೆ 1,5 ಲಕ್ಷ ಆಯಿತು. 1,5 ಲಕ್ಷ ಇಂಟು 38 ವಾರ್ಡ್ ಅಂದರೆ ನೀವು ಲೆಕ್ಕ ಹಾಕೊಳ್ಳಿ ಎಷ್ಟು ಅಮೌಂಟ್ ಬಂತು ಅಂತ ಹೇಳ್ಬಿಟ್ಟು. ಇದು ಕೇವಲ ಸಂಬಳದ್ದು, ಅವನಿಗೆ ಖರ್ಚಿಗೆ ಅಂತ, ಅವನು ಹೋಗಿ ಬರುವುದಕ್ಕೆ, ಅವನು ಇಡೀ ವಾರ್ಡ್ ತಿರುಗುವುದಕ್ಕೆ ಒಬ್ಬನಿಗೆ ಸಂಬಳದ ಮುಖಾಂತರ ಕೊಡುವಂಥದ್ದು. ಮತ್ತು ಅಲ್ಲದೆ ಊಟ ತಿಂಡಿ ಖರ್ಚು ಅದೆಲ್ಲವೂ ಪ್ರತ್ಯೇಕ. ಹಾಗಾದ್ರೆ ಅದು 2,000ಕ್ಕೆ ತಲುಪುತ್ತೆ. ಹಾಗಾದ್ರೆ ನಾನು ಕೇಳುವಂಥದ್ದು, ಈ 2,000 ಅಂದರೆ ನೀವು ಲೆಕ್ಕ ಹಾಕೊಂಡು ಹೋದರೆ ಅದು ಎಲ್ಲಿಗೆ ತಲುಪುತ್ತೆ ಅಂತ ಹೇಳಿದರೆ, ನಾನು ಮೊನ್ನೆ ಒಂದ್ಸಲ ಅಂಕಿಅಂಶಗಳನ್ನು ನೋಡಿದೆ. ಸಾಧಾರಣ ಹತ್ತಿರ 1,80,00,000ಕ್ಕೆ ಅದು ತಲುಪುತ್ತೆ. ಈ 1,80,00,000 ಪ್ಲಸ್ ಬೂತ್ ಹಾಕುವಂಥದ್ದು, ಆಮೇಲೆ ಗುಂಡು ತುಂಡುಗಳು, ರಾತ್ರಿ ಏನು ಪಾರ್ಟಿ ನಡೀತದೆ ಅದರ ಲೆಕ್ಕಾಂಶಗಳನ್ನು ನಾನು ನಿಮಗೆ ತಿಳಿಸಿಲ್ಲ. ಹತ್ತಿರ ಒಬ್ಬ ಅಭ್ಯರ್ಥಿ 5 ರಿಂದ 10 ಕೋಟಿ ಒಂದು ವಿಧಾನಸಭಾ ಚುನಾವಣೆಗೆ ಖರ್ಚು ಮಾಡ್ತಾನಂತ ಹೇಳಿದರೆ, ಸರ್ಕಾರದ ಅಧಿಕೃತ ಇರೋದು 28 ಲಕ್ಷ. ಹಾಗಾದರೆ ಕೋಟಿಯಲ್ಲಿ ಲಕ್ಷಗಳಲ್ಲಿ ಸರ್ಕಾರಕ್ಕೆ ಏನು ಮಣ್ಣೆರಚುವ ಕೆಲಸಗಳನ್ನು ಈ ಪ್ರಮುಖ ರಾಜಕೀಯ ಪಕ್ಷಗಳು ಮಾಡುತ್ತೆ. ಅವನು ವಿಧಾನಸೌಧದೊಳಗಡೆ ಹೋಗಿ ಅವನಿಗೆ ಸಿಕ್ಕುವಂಥ ಸಂಬಳಗಳನ್ನ ಕ್ಯಾಲ್ಕುಲೇಷನ್ ಮಾಡಿದರೆ ಅದು ಏನೇನೂ ಅಲ್ಲದಿರುವಾಗ ಅವನು ಅಲ್ಲಿ ಹೋಗಿ ಏನು ಮಾಡ್ತಾನೆ? ಅವು ಭ್ರಷ್ಟಾಚಾರವನ್ನೇ ಮಾಡ್ತಾನೆ, ಮತದಾರರನ್ನು ವಂಚಿಸ್ತಾ ಇದ್ದಾನೆ. ಇದನ್ನ ಅರ್ಥ ಮಾಡ್ಕೊಳ್ಬೇಕಂತ ನಾನು ಹೇಳಿ. ಧರ್ಮೇಂದ್ರ ಅವರು ಹಲವಾರು ರೀತಿಯಾದಂತಹ ಒಂದು ಮಾಹಿತಿಯನ್ನು ಕೊಟ್ಟರು. ಅಂಕಿಅಂಶಗಳ ಮುಖಾಂತರ ಮುಖ್ಯವಾಗಿ ನೋಡ್ತಾ ಹೋದ್ರೆ ಯಾವೆಲ್ಲ ರೀತಿಯಾದಂತಹ
ಹಗರಣಗಳೇ ಇಲ್ಲಿ ನಡೀತಾ ಇರ್ಬೋದು ಅಂತ ಹೇಳ್ಬೋದು ಚುನಾವಣೆ ಸಂದರ್ಭದಲ್ಲಿ. ಮುಖ್ಯವಾಗಿ ಈಗ ಕೇವಲ ದಿನಾಂಕಗಳು ಮಾತ್ರ ಘೋಷಣೆ ಆಗಿದೆ, ಅದು ಮಾತ್ರ ನಮಗೆ ತಿಳಿದಿದೆ. ಆದ್ರೆ ಅದರ ಹಿಂದೆ ಇರುವಂತಹ ಹಲವಾರು ಜಾಲಗಳು ಪತ್ತೆ ಆಗಬೇಕಾದ್ರೆ ಹಲವಾರು ರೀತಿಯಾದಂತಹ ತನಿಖೆಗಳು ನಡೀಲೇಬೇಕಾಗ್ತದೆ. ಇದರ ಬಗ್ಗೆ ಇನ್ನಷ್ಟು ಮಾತಾಡೋಣ ಕಾರ್ಯಕ್ರಮದಲ್ಲಿ ಚಿಕ್ಕದೊಂದು ಬ್ರೇಕ್ನ ಬಳಿಕ. ವಿರಾಮದ ಬಳಿಕ ಚುನಾವಣಾ ಮುಹೂರ್ತ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಆಗತಾನೆ ಮಾತಾಡ್ತಾ ಇದ್ದಾಗೆ ಚುನಾವಣೆ ಡೇಟ್ ಏನೋ ಫಿಕ್ಸ್ ಆಗಿದೆ, ಆದರೆ ಯಾವೆಲ್ಲ ರೀತಿಯಾದಂತಹ ಹಣಕಾಸಿನ ಒಳಗೆ ನಡೀತಾ ಇದೆ ಅನ್ನುವಂಥದ್ದನ್ನು ಮುಖ್ಯವಾಗಿ ನೋಡಬೇಕಾಗಿದೆ. ಯಾಕಂತ ಹೇಳಿದ್ರೆ ಲೆಕ್ಕ ಸಿಗದೆ ಲೆಕ್ಕ ಕೊಡುವಂತಹ ಒಂದು ರಾಜಕೀಯದ ತಂತ್ರ ಇದಾಗಿದೆ. ಚುನಾವಣೆ ಸಂದರ್ಭದಲ್ಲಿ ಯಾವೆಲ್ಲ ರೀತಿಯಾದಂತಹ ಒಳಗಿನ ಲೆಕ್ಕಗಳು ನಡೀತದೆ ಅನ್ನುವಂಥದ್ದನ್ನು ಮುಖ್ಯವಾಗಿ ಈಗ ಬಿಚ್ಚಿಡಬೇಕಾಗಿದೆ. ಹಾಗಾಗಿ ನಮ್ಮ ಜೊತೆ ಕಾರ್ಯಕ್ರಮ ಹಂಚಿಕೊಳ್ತಾ ಇರುವಂತಹ ಧರ್ಮೇಂದ್ರ ಅವರ ಹತ್ರ ಕಂಟಿನ್ಯೂ ಮಾತಾಡ್ತಾನೆ. ಸೊ ಆಗ ಹೇಳ್ತಾ ಇದ್ದಾಗೆ ಚುನಾವಣೆ ಸಂದರ್ಭದಲ್ಲಿ ಅವರಿಗೆ ಸಂಬಳ ಅನ್ನುವಂಥದ್ದು ಇಷ್ಟು ನಿಗದಿ ಆಗಿರ್ತದೆ. ಈಗ ಪ್ರತಿಯೊಬ್ಬ ಶಾಸಕನಿಗೂ ಸಚಿವರಿಗೂ ಅವರಿಗೆ ಇಷ್ಟಿಷ್ಟು ಅಂತ ಸಂಬಳ ನಿಗದಿ ಆಗಿರ್ತದೆ. ಇದಕ್ಕಿಂತ ಮುಂಚೆ ಎಷ್ಟೇನೋ 50,000 ಇಷ್ಟೇನೋ ಇತ್ತು. ಆದ್ರೆ ಈಗೀಗಿನ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ಅದನ್ನು ಕೂಡ ಸ್ವಲ್ಪ ಹೆಚ್ಚಿಗೆ ಮಾಡಿದ್ರು. ಒಮ್ಮಿಂದೊಮ್ಮೆಲೆ 73% ಶಾಸಕರ ವೇತನವನ್ನು ಕೂಡ ಹೆಚ್ಚಳ ಮಾಡಿದ್ರು. ಹಾಗಾಗಿ ಈಗ ಸರಿಸುಮಾರು ತಿಂಗಳಿಗೆ 1 ಲಕ್ಷದಷ್ಟೇನೋ ಆದ್ರೂ ಸ್ಯಾಲ್ರಿ ಅವರ ಅಕೌಂಟ್ಗೆ ಬರುವುದಂತೂ ಖಚಿತ. ಆದ್ರೆ ಈ ಸಂದರ್ಭದಲ್ಲಿ ಅವರಿಗೆ ಬರುವಂತಹ ಹಣದಲ್ಲಿ ಹಲವಾರು ರೀತಿಯಾದಂತಹ ಖರ್ಚುಗಳಿದೆ. ಈಗ ಚುನಾವಣೆ ಸಂದರ್ಭ ಘೋಷಿಸಿರುವಂತೆ ಕೇವಲ 28 ಲಕ್ಷ ಮಾತ್ರ ಖರ್ಚು ಮಾಡ್ಬೇಕಂತ ಹೇಳಿ ಒಂದು ಪ್ರಕಟಣೆಯನ್ನು ನೀಡಿದೆ. ನಾನು ನಿಮಗೆ ಒಂದು ಅಂಕಿಅಂಶ ನೀವು ಒಂದು ಬೇರೆ ಹೇಳಿದ್ದೀರಿ. 1 ಲಕ್ಷ ಖಾಲಿ ಸಂಬಳ, ಆಮೇಲೆ ಅವನ ಕ್ಷೇತ್ರ ಪ್ರವಾಸ ಅಂತ ಹೇಳ್ಬಿಟ್ಟು ಅದಕ್ಕೊಂದಿಷ್ಟು ಕೊಡ್ತಾರೆ. ಆಮೇಲೆ ಅವನು ಅಧಿವೇಶನಕ್ಕೆ ಅಂದರೆ ರಾಜ್ಯದ ಅಧಿವೇಶನ ನಡೀತದೆ, ಅದಕ್ಕೊಂತ ಹೋಗುವುದಕ್ಕೆ ಅವನಿಗೆ ಶಾಸಕರಿಗೆ ಅವರಿಗೆ ವಾಹನದ ಭತ್ಯೆ ಎಲ್ಲ ಸೇರಿ 2 ಲಕ್ಷ ಒಂದಿಷ್ಟು ಅದು ಇದು ಅಂತ ಹೇಳಿ ಸಂಬಳ, ಆಫೀಸ್ ಮೇಂಟೆನೆನ್ಸ್ ಅದು ಇದು ಅಂತ ಹೇಳ್ಬಿಟ್ಟು 2 ಲಕ್ಷದ ಮೇಲೆ ಮುಗಿತು. ಅದು ಏನೇ ಇದ್ರೂ ಕೂಡ ನೀವು 60 ತಿಂಗಳು ಸರ್ಕಾರ ಸರಿ ಸಮಾನವಾಗಿ ನಡ್ಕೊಂಡು ಹೋದ್ರೆ 1 ಕೋಟಿ ಚಿಲ್ಲರೆ ಅವರಿಗೆ ಸಿಗುತ್ತೆ. ಈಗ 2 ಲಕ್ಷ ಇಟ್ಕೊಂಡ್ರೆ 60 ತಿಂಗಳಿಗೆ 1,20,00,000, ಈಗ 1,20,00,000. ಆದ್ರೆ ಇವತ್ತು ಚುನಾವಣೆಯಲ್ಲಿ ಆ ತರದ ಖರ್ಚುಗಳು ನಡೀತಾ ಇದೆಯಾ? ನಾನು ನಿಮ್ಗೊಂದು ಸಣ್ಣ ಘಟನೆಯನ್ನು ಹೇಳ್ತೇನೆ. ನನ್ಗೆ ಗೊತ್ತಿಲ್ಲ, ನಾನು RTI ಹಾಕಬೇಕಂತ ಇದ್ದೇನೆ, ಸ್ಪಷ್ಟವಾಗಿ ಮಾಹಿತಿ ಇಲ್ಲ. ಮೊನ್ನೆ ಧರ್ಮೇಂದ್ರ ಪ್ರಧಾನರು ಕೇಂದ್ರ ಪೆಟ್ರೋಲಿಯಂ ಸಚಿವರು ಬಂದಿದ್ರು. ಅವರ ಸಂಪೂರ್ಣ ಖರ್ಚುಗಳನ್ನು MRPL ನೋಡ್ತು ಅಂತ, ಯಾಕಂದ್ರೆ MRPL ಇದು ಪೆಟ್ರೋಲಿಯಂ ಸಂಬಂಧಪಟ್ಟಿರುವುದು ಸರ್ಕಾರ, MRPL ಖರ್ಚು ಮಾಡ್ತು ಅಂತ. ಆದ್ರೆ ಅವರು MRPL ಖರ್ಚು ಮಾಡಿದ್ರು ಕೂಡ ಅಲ್ಲಿ ಭಾಜಪದ ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಅವರು ಭಾಗಿಯಾಗಿದ್ರು. ಸರ್ಕಾರದ ಖರ್ಚಿನಲ್ಲಿ ಪಕ್ಷದ ಕೆಲಸವನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಇದನ್ನೆಲ್ಲ ನಾವು ಗಮನಿಸ್ಕೊಳ್ಬೇಕಾಗತ್ತೆ. ಇದರ ಬಗ್ಗೆ ನಾನು RTI ಹಾಕ್ತೇನೆ. ಅವರ ಸಂಪೂರ್ಣ ಹೋಗಿ ಬಂದಿರುವ ಖರ್ಚುಗಳ ವಿವರಣೆಗಳನ್ನು ಕೊಡಿ ಅಂತ ನಾಡ್ದು ನಾನು DC ಗೆ RTI ಹಾಕಿ ತಗೊಳ್ತೇನೆ ನಾನು. ನೋಡಿ, ಇದೆಲ್ಲ ಚುನಾವಣೆಗೆ ಬೇರೆ ಬೇರೆ ಆಡಳಿತ ಪಕ್ಷಗಳು ಬಳಸಿಕೊಳ್ಳುವಂತಹ ಈ ಕೇಂದ್ರದ ಕೆಲವೊಂದು ಕಂಪನಿಗಳು. ಅಂದ್ರೆ ಈಗ ನೋಡಿ MRPL, ನಾನೀಗ ನಿಮ್ಗೆ ಉದಾಹರಣೆ ಹೇಳಿದೆ. ಪೆಟ್ರೋಲಿಯಂ ಸಚಿವರು ಬಂದ್ರು, ಅವರು ಅಲ್ಲೊಂದಿಷ್ಟು BJPಯ ಕಾರ್ಯಕ್ರಮಗಳನ್ನು ಉದ್ಘಾಟನೆ ಮತ್ತೊಂದು ಮಗದೋ ಮಾಡಿದ್ರು. ಅವರ ಸಂಪೂರ್ಣ ಖರ್ಚುಗಳನ್ನು ಪಕ್ಷ ನೋಡಿದೆಲ್ಲೋ ಗೊತ್ತಿಲ್ಲ, ಅದನ್ನ ನಮ್ಗೆ ಇನ್ನು RTI ಹಾಕಿ ತಗೊಳ್ಬೇಕು ನಾನು, ಆಗ ಸಿಗುತ್ತೆ. ಆದ್ರೆ MRPL ಅದರ ಖರ್ಚುಗಳನ್ನು ನೋಡಿದೆ ಎಂಬುದನ್ನು ನನಗೆ ಒಂದು ಮಾಹಿತಿ ಇದೆ, ಸಿಕ್ಕಿರುವ ಮಾಹಿತಿ. ಹೌದು, ಕಾರ್ಯಕ್ರಮಕ್ಕಾಗಿ ಈಗ ಪಕ್ಷದ ಹಣವನ್ನೇ ಬಳಸ್ತಾ ಇದ್ದಾರೆ ಅಲ್ಲಿ. ಅಲ್ಲ ಅಂದ್ರೆ ಕೇಂದ್ರದವರು ಯಾವ ರೀತಿಯಾದಂತ ಒಂದು ಪಕ್ಷದ ಪ್ರಚಾರಕ್ಕೋಸ್ಕರ ಏನೋ ತರಿಸಿದ್ರು, ಅಲ್ಲಿ ಸರ್ಕಾರದ ಹಣ, ಅದು ಜನಸಾಮಾನ್ಯರ ಹಣ ಅದು. ಈಗ ಅದಕ್ಕೆ ನಾವು MRPL ನಮ್ಗೆ ಅದನ್ನ ಮಾಹಿತಿ ಕೊಡ್ಲೇಬೇಕು. ನಾನು ಕೇಂದ್ರದ ನಮ್ಮ ಇವರಿಗೆ ನಾನು ಕೇಳ್ತೇನೆ, DC ಅವರಿಗೆ, ಇದು ಅತ್ಯಂತ ಪ್ರಮುಖವಾಗಿರೋ ಮಟ್ಟ. ಈ ತರದ್ದು ಇದನ್ನು ಬಳಸಿಕೊಳ್ಳುವಂಥದ್ದು ಆಡಳಿತದಲ್ಲಿರುವಂಥದ್ದು ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಯಾವ ರಾಜಕೀಯ ಪಕ್ಷಗಳು ಎಲ್ಲೆಲ್ಲಿ ಆಡಳಿತದಲ್ಲಿರುತ್ತಾ ಆವಾಗ ಅದರ ಅಧೀನದಲ್ಲಿರುವಂಥ ಕಂಪನಿಗಳ ಇದನ್ನು ದುರ್ಬಳಕೆ ಮಾಡಿಕೊಳ್ಳುವಂಥದ್ದು ಇರುತ್ತೆ. ಇನ್ನೊಂದು,
ನೀವು ಆವಾಗ ನಾನು ನಿಮಗೆ ಅಂಕಿಅಂಶಗಳನ್ನು ಕೊಟ್ಟೆ ನೋಡಿ. 1,04,00,000 ಹತ್ರ 1,10,00,000 ಈ ಸಂಬಳದ ಮುಖಾಂತರ ಮತ್ತು ಅವರ ಅಂದರೆ ವೈಟ್ ಜನರಿಗೆ ಕಾಣುವಂಥದ್ದು ಊಟ ತಿಂಡಿಯ ಖರ್ಚುಗಳನ್ನು ಕೊಡ್ತಾರೆ. ಮತ್ತು ರಾತ್ರಿಯ ಬೇರೆಯಾದಿರುತ್ತೆ, ಅದರ ಬಗ್ಗೆ ನಾನು ವಿವರಣೆ ಕೊಡುವಂಥದ್ದಕ್ಕೆ ಇಷ್ಟಪಡೋದಿಲ್ಲ ನಾನು. ಆಮೇಲೆ ಇನ್ನಿದೆ ಇತರ ಖರ್ಚುಗಳು ಪ್ರಚಾರಕ್ಕಾಗಿ ಏನು ವಾಹನ ಬಳಕೆ ಆಗಿರ್ಬೋದು, ಅಥವಾ ನಿಮ್ಮ ರ್ಯಾಲಿಗಳು ಇರ್ಬೋದು, ಅಥವಾ ಸ್ಟೇಷನರಿ ಇರ್ಬೋದು, ಇದೆಲ್ಲವೂ ಖರ್ಚುಗಳು. ಮತ್ತು ಇನ್ನೊಂದಂದರೆ ಹಣ ಹಂಚುವಂಥದ್ದು ಹೆಚ್ಚು ನೋಡಿ. ನನ್ನೊಬ್ಬರು ಸ್ನೇಹಿತರು, ನಾನು ಅಖಿಲ ಭಾರತ ಹಿಂದೂ ಮಹಾಸಭಾದಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರವಾಸ ಮಾಡಿದಾಗ ನನಗೊಂದು ಬಳ್ಳಾರಿಯಲ್ಲಿ ಒಬ್ಬರು ಹೇಳಿದರು, ಏನಿಲ್ಲ ಸ್ವಾಮಿ, ಧರ್ಮಸ್ಥಳ ದೇವರ ಫೋಟೋವನ್ನು ಮುಟ್ಟಿಸ್ತಾರೆ, ನಾನು ನಿಮಗೆ ಓಟ್ ಹಾಕ್ತೇನೆ. ಇದು ರಾಮುಲ್ನವರ ಕಾಲದಲ್ಲಿ ನಡೆದಿರೋ ಒಂದು ಬಳ್ಳಾರಿಯ ದನಿಗಳ ಇದು. ಆವಾಗ ಭಾಜಪ ಸರ್ಕಾರ ಬರಬೇಕಾದ್ರೆ ಇವ್ರು ಮಾಡಿದಂಥದ್ದು. ಇದೇನು ಭಾಜಪ ಮಾತ್ರ ಅಲ್ಲ, ಇದು ಕಾಂಗ್ರೆಸ್ ಕೂಡ ಅದನ್ನೇ ಮಾಡಿದ್ದು. ವ್ಯತ್ಯಾಸಗಳು ಏನಿಲ್ಲ ಎರಡೂ ರಾಜಕೀಯ ಪಕ್ಷಗಳಲ್ಲಿ, ಇನ್ಕ್ಲೂಡಿಂಗ್ ಜನತಾದಳ, ಸೆಕ್ಯುಲರ್ ಕೂಡ. ಫೋಟೋವನ್ನು ಮುಟ್ಟಿಸಿ ಅವನಿಗೆ 2,000, ಒಂದು ಓಟಿಗೆ 2,000 ರೂಪಾಯಿ. ನಾನು ನಿನ್ಗೆ, ಯಾಕಂದರೆ ಅಲ್ಲಿ ದೇವರ ಛಾಯಾಚಿತ್ರದ ಮೇಲೆ ಕೈ ಇಟ್ಟ ಕೂಡ ಮನುಷ್ಯ ಎದುರ್ಕೊಳ್ತಾನೆ. ಅಧಿಕಾರವನ್ನು ದುರ್ಬಳಕೆ ಮಾಡ್ಕೋತಾರೆ, ದೇವರನ್ನ ದುರ್ಬಳಕೆ ಮಾಡ್ಕೊಂಡ್ರು. ಹಾಗಾದ್ರೆ ಆತ ಒಂದು ಓಟಿಗೆ 2,000 ಕೊಡ್ಬೇಕಂತಾದ್ರೆ ಆತನಿಗೆ ನಿಜವಾಗಿ ಎಷ್ಟು ಓಟು ಬೇಕು ಅಂತ ಜಯಗಳಿಸ್ಲಿಕ್ಕೆ? ನೋಡಿ, ಈಗ ನನ್ನ ಕ್ಷೇತ್ರದ ಬಗ್ಗೆ ನಾನು ಹೇಳ್ತೇನೆ. ಒಂದು ಪುಣ್ಯ ಹೇಳಿ, ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆಯಲ್ಲಿ ಅಂಥದ್ದು ಇಲ್ಲ, ಕಡಿಮೆ. ಇತ್ತೀಚೆಗೆ ಶುರುವಾಗಿದೆ. ಮೊನ್ನೆ ನಾ ಕೇಳಪಟ್ಟೆ, ಸೀರೆ ಹಂಚಿದ್ರು, ಮನೆಗೆ ತೆರಳಿ ಸೀರೆ ಹಕ್ಕುಪತ್ರಗಳ ಜೊತೆ ಸೀರೆ ಹಂಚಿದ್ರು, ಹಕ್ಕುಪತ್ರಗಳ ಜೊತೆ ಇಂಥದೆಲ್ಲ ಈಗ ಶುರುವಾಗಿದೆ. ಲಾಬಿಗಳು ನಾರ್ತಿನಿಂದ ಈ ಕಡೆ. ಮುಂದಿನ ದಿನಗಳಲ್ಲಿ ಚುನಾವಣೆ ಅಂದರೆ ಒಬ್ಬ ಸಭ್ಯ ಮತ್ತು ಪ್ರಾಮಾಣಿಕ ಚುನಾವಣೆ ಅಂದ ಕೂಡಲೇ ಸ್ಪರ್ಧೆ ಮಾಡೋದು ಹೇಗಪ್ಪ ಅಂತ ಆಗುತ್ತೆ. ಉದಾಹರಣೆಗೆ ನಾನು ಹಿಂದೂ ಮಹಾಸಭಾದಿಂದ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಸ್ಪರ್ಧೆ ಮಾಡ್ತಾ ಇದ್ದೇನೆ. ನನಗೆ ಯಾರ ಕಡೆಯಿಂದಲೂ ನಾನು ಒಂದು ಪೈಸೆ ತಗೊಂಡವನ್ನೆಲ್ಲ ತಗೊಳ್ಳೋದಿಲ್ಲ ಕೂಡ. ಯಾಕಂದ್ರೆ ತೆಗೆದುಕೊಂಡ ಕೂಡಲೇ ಅದು ಭ್ರಷ್ಟಾಚಾರಕ್ಕೆ ಮೂಲ ಕಾರಣ ಆಗುತ್ತೆ. ಹಾಗಾದ್ರೆ ಈಗ ರಾಜಕೀಯ ಅಂತ ಹೇಳಿದ್ರೆ ಹಣ ಇರುವವನು ಮಾತ್ರ ಆತ ಇವತ್ತಿನ ಪರಿಸ್ಥಿತಿ ಆ ತರ ಇದೆ, ಅಭ್ಯರ್ಥಿಯಾಗಿ ನಿಲ್ಬಹುದು. ಹೌದು, ನೀವು ಹೇಳಿದಿರಿ ನೋಡಿ. ನಾನು ನನ್ನ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ವಿವರಣೆಗಳನ್ನು ಕೊಡ್ತೇನೆ. ಇಲ್ಲಿ ಎಷ್ಟು ಪಕ್ಷಗಳು ಚುನಾವಣೆ ಸ್ಪರ್ಧೆ ಮಾಡ್ತವೆ ಅಂತ ನನಗೆ ಗೊತ್ತಿಲ್ಲ. ಆದ್ರೆ 2,30,000 ಮತದಾರರಲ್ಲಿ 70% ಮತದಾನಗಳು ನಡೆದರೂ ಕೂಡ 1,40,000 ಪ್ಲಸ್ 21,000 ಅಂದರೆ 1,61,000 ವೋಟರ್ಸ್ಗಳು ತಗೊಂಡಾಗ ಇದರೊಳಗೆ ಆ 1,60,000ದಲ್ಲಿ BJPಯ ಒಂದು 25% 30% ವೋಟು ಅಂದರೆ 1,61,000ದಲ್ಲಿ 25% ಅಂದರೆ ಹತ್ತಿರ ನಿಮಗೆ 45,000 ವೋಟ್ಗಳು. ಒಬ್ಬ BJP ಅಭ್ಯರ್ಥಿ ಪಡ್ಕೊಂಡ್ರೆ ಕಾಂಗ್ರೆಸ್ ಅಭ್ಯರ್ಥಿ ಇಂಥದ್ದಲ್ಲ, 45,000 to 50,000 ಯಾರು ಓಟನ್ನು ಪಡ್ಕೋತಾನೆ ಪ್ರಾಯಶಃ ನನ್ನ ಲೆಕ್ಕದಲ್ಲಿ ಅವನು ಚುನಾಯಿತನಾಗುವಂಥ ಅವಕಾಶಗಳು ತುಂಬ ಇರುತ್ತೆ. ಹಾಗಾದರೆ ನಾನು ಹೇಳೋದು ಇದೇ ಒಂದು ವೇಳೆ ಬೇರೆ ಕಡೆಯಲ್ಲಿ ಮಂಗಳೂರು, ಉಡುಪಿ, ದಕ್ಷಿಣ ಕನ್ನಡ ಬಿಟ್ಟು ಅನ್ಯ ಕ್ಷೇತ್ರಗಳಲ್ಲಾದರೆ ಅಲ್ಲಿ ಏನಾಗುತ್ತೆ, ಒಂದು ಓಟಿಗೆ 2,000 ಆದರೆ ನೀವು ಲೆಕ್ಕ ಹಾಕ್ಕೊಳ್ಳಿ ಎಷ್ಟು ಓಟ್ಗಳ ಖರ್ಚಿಲ್ಲ. ಈಗ 2,000 ಯಾರು ತಗೊಳ್ಳಲ್ಲ ಸ್ವಾಮಿ, ಈಗ 2,000 ಕಾಲ ಹೊರಟೋಯ್ತು. ಏನಾಗುತ್ತೆ, ಈಗ ಚುನಾವಣಾ ಆಯೋಗ ಒಂಥರ ನೋಡುತ್ತೇನೆಂದರೆ ಒಂದು ಲೇಸರ್ ಇಟ್ಕೊಂಡು ನೋಡ್ತಾ ಇದೆ ಯಾರು ಏನು ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಈಗ ಅದಕ್ಕೆ ಏನು ಮಾಡ್ತಾ ಇದ್ದಾರೆ ಅಂದರೆ ನನಗೆ ತಿಳಿದ ಮಟ್ಟದಲ್ಲಿ ಇದು ಕೊಪ್ಪಳದಲ್ಲೇ ಎಲ್ಲೋ ಆಗಿರುವಂಥದ್ದು, ಟೋಕನನ್ನು ಹಂಚುತ್ತಾರೆ. ಟೋಕನ್ ನೀವು ಏನು ಮಾಡ್ತಾರೆ ಅಂದರೆ ಆ ಇಡೀ ಹಣವನ್ನು ಯಾವುದಾದ್ರೂ ಒಂದು ದೊಡ್ಡ, ಈಗ ಉದಾಹರಣೆಗೆ ಯಾವುದೋ ಒಂದು ಇದು ಹೋಮ್ ಪ್ರಾಡಕ್ಟ್ ಇದ್ದಲ್ಲಿ ಅಲ್ಲಿ ಅವರನ್ನು ಕೊಟ್ಟು ಕಳಿಸ್ತಾರೆ. TV ಇರ್ಬೋದು, ಫ್ರಿಡ್ಜ್ ಇರ್ಬೋದು. ನೋಡಪ್ಪ ನೀನು 20,000 ಬರ್ತೀನಿ, ನಿಮ್ಮ ಮನೇಲಿ ಎಷ್ಟು 5-10 ಜನ ಓಟಿದೆಯಾ ನೋಡು, 5,000ದಾಗ 50,000 ಆಯ್ತು. ನೀನು 50,000 ಓಟನ್ನು ಅಲ್ಲಿ ತಗೊಳ್ಬೇಕು, ಹಣವನ್ನು ಅಲ್ಲಿ ತಗೋ, ಏನು ಬೇಕಾದ್ರೂ ಸಾಮಾನನ್ನು ಅಲ್ಲಿ ಖರೀದಿಸ್ಕೊ. ಹಣ ಕೊಟ್ಟಿದ್ದೇನೆ ಅಂತ ಹೇಳಬಾರ್ದು, ಕೇವಲ ಒಂದು ಟೋಕನ್ ಮುಖಾಂತರ ಟೋಕನ್ ಅನ್ನು ಅವನಿಗೆ ಕೊಟ್ಟು ಬಿಡ್ತಾರೆ. ಅದರ ಮುಖಾಂತರ ಅವನು ಚುನಾವಣೆ ಮುಗಿದ ನಂತರ ಅಥವಾ ಚುನಾವಣೆ ಇರುವಾಗ ಅಲ್ಲಿ ಅವನು ಖರೀದಿಸಬಹುದು. ಅವನಿಗೆ ಬಿಲ್ಲನ್ನು ಕೊಡ್ತಾರೆ, ಎಲ್ಲವೂ ಸರಿಯಾಗಿಯೇ ಬರುತ್ತೆ, ಯಾವುದು ಕಡೆಯಲ್ಲಿ ಸಿಕ್ಕಾಕೊಳ್ಳುವಂಥದ್ದಿಲ್ಲ. ಅವನಿಗೆ ಈ ಅಭ್ಯರ್ಥಿ ಬೇರೆ ಮುಖಾಂತರದಲ್ಲಿ ಅಲ್ಲಿ ಹಣ ಸಂದಾಯ ಆಗುತ್ತೆ. ಯಾರು ಅಭ್ಯರ್ಥಿಗೆ ಸಂಬಂಧ ಇಲ್ಲದೇ ವ್ಯಕ್ತಿ ಒಬ್ಬ ಅವನಲ್ಲಿ ಹೋಗಿ ಹಣವನ್ನು ಕೊಡ್ತಾನೆ. ಅದಕ್ಕೆ ಪರ್ಯಾಯ ದಾರಿಗಳನ್ನು ಅನೇಕ ಮೋದಿಯವರು ಹೇಳ್ತಾ ಇದ್ದಾರೆ, ನಾವು ಭ್ರಷ್ಟಾಚಾರ ಮುಕ್ತ ಭಾರತ್ ಬನೆಗೆ. ಹೇಗೆ ಮಾಡ್ತಾರೆ, ಇವರ ಪಕ್ಷದವರೇ ಕೋಟಿ ಚೆಲ್ತಾರೆ ಸ್ವಾಮಿ. ಸಾಧ್ಯ ಆಗದಿದ್ರೆ ನರೇಂದ್ರ ಮೋದಿ ಅದನ್ನು ನಿಲ್ಲಿಸಲಿ, ಚುನಾವಣೆಯಲ್ಲಿ ನಡೆಯುವ ಅಕ್ರಮಗಳನ್ನು ತಡೆಯಲಿ.
ಅದನ್ನ ಬಿಟ್ಟು ಜನರನ್ನ ಏನು ಮೂರ್ಖರನ್ನ ಎಲ್ಲಾ ರೀತಿಯ ಲೆಕ್ಕವನ್ನು ಕೇಳ್ತಾರೆ ನರೇಂದ್ರ ಮೋದಿ ಅವರು. ಆದ್ರೆ ಚುನಾವಣೆ ಸಂದರ್ಭದಲ್ಲಿ ಎಷ್ಟು ಲೆಕ್ಕ ಮಾಡ್ತಾರೆ ಆ ಲೆಕ್ಕವನ್ನು ಕೊಡ್ಲಿ ತಮ್ಮ ಪಕ್ಷದ ಸದಸ್ಯರು. ಆ ಲೆಕ್ಕವನ್ನು ಕೇಳ್ತಾ ಇಲ್ಲ ಈ ಅಲ್ಲ. ಆ ಕೇಳುವ ಎದೆಗಾರಿಕೆ ನರೇಂದ್ರ ಮೋದಿ ಅವರಿಗಿಲ್ಲ, ಯಾಕಂದ್ರೆ ಅದನ್ನ ಕೇಳಿದ್ರೆ ಚುನಾವಣೆ ಸೋಲ್ತಾರೆ. ಅವರಿಗೂ ಕೂಡ ಇಲ್ಲ, ಯಾವುದೇ ಪಕ್ಷದವರಿಗೂ ಕೂಡ ಇಲ್ಲ, ಪಕ್ಷದ ರಾಜಕೀಯ ಇದಿಲ್ಲ. ಎರಡನೇದು ಏನಾಗುತ್ತೆ ಅಂದ್ರೆ ನೋಡಿ, ಕಳೆದ ಸಮಯದಲ್ಲಿ ನಾನು ಅನೇಕ ಸಲ ಹೇಳಿದ್ದೇನೆ, ನಾನು ಇಲ್ಲಿ ನೀವು ವೋಟನ್ನು ಹಾಕುವ ಆಧಾರ್ ಕಾರ್ಡನ್ನು ಕಂಪಲ್ಸರಿ ಮಾಡಿ. ಇಲ್ಲಿ ಎಲ್ಲೋ ಊರಿಂದ ಕೇರಳದಿಂದ ಓದುವವರು ಬಂದವರನ್ನೆಲ್ಲ ಕಾಂಗ್ರೆಸ್ನವರು ಹಾಕೊಂಡ್ರ ಅಂತ ಹೇಳಿದ್ರೆ, ಬಿಜೆಪಿಯವರು ಏನು ಮಾಡಿದ್ದಾರೆ ಅಂದರೆ ಪಕ್ಕದ ಊರು ಈಗ ಕೇರಳದಿಂದ ಅಲ್ಲಿ ಚುನಾವಣೆಗಳಾಗ್ತಾ ಇಲ್ಲ, ಅವರ ಸಂಬಂಧಿಕರು ಇಲ್ಲಿದ್ದರೆ ಹೆಚ್ಚು ಬೇಡ ಸ್ವಾಮಿ, 15ರಿಂದ 20 ಸಾವಿರ ವೋಟುಗಳನ್ನು ಅಲ್ಲಿಂದ ಇಲ್ಲಿ ತಂದರೆ ಗೆದ್ದಾಗೇನೆ. ಅಷ್ಟು ವೋಟುಗಳನ್ನು ಅಲ್ಲಿಂದ ತಂದು ಇಲ್ಲಿ ಮತದಾರರ ಪಟ್ಟಿಯಲ್ಲಿ ಸೇರಿಸಿದ್ದಾರೆ. ಮತದಾರರ ಪಟ್ಟಿಯಲ್ಲಿ ಸೇರಿಸಿ ಪಕ್ಷವನ್ನು ಜಯಗಳಿಸುವಂತ ಒಂದು ತಬಕ. ಅಲ್ಲ, ಏನು ಅದಕ್ಕೆ ಎಲ್ಲಾ ದಾಖಲೆಗಳನ್ನು ಕೊಟ್ಟಿದ್ದಾರೆ, ಆಧಾರ್ ಕಾರ್ಡ್ ಕೊಟ್ಟಿದ್ದಾರೆ, ವೋಟರ್ ID ಕೊಟ್ಟಿದ್ದಾರೆ ಎಲ್ಲ. ನಾನು ನನ್ನ ವೋಟನ್ನು ಟ್ರಾನ್ಸ್ಫರ್ ಮಾಡಿದ್ದೇನೆ, ಅಲ್ಲಿ ವೋಟ್ ಕ್ಯಾನ್ಸಲ್ ಆಯ್ತು, ಇಲ್ಲಿ ಬಂತು. ಆದರೆ ಅಲ್ಲಿ ವೋಟ್ ಕ್ಯಾನ್ಸಲ್ ಮಾಡಿದ್ದಕ್ಕೆ ದಾಖಲೆಗಳು ಉಂಟೋ ಇಲ್ವೋ ಗೊತ್ತಿಲ್ಲ. ಅವರು ನಮಗೆಲ್ಲ ಸಾಮಾನ್ಯರು ಹೋದ್ರೆ ಅಲ್ಲಿಂದ ಕ್ಯಾನ್ಸಲ್ ಮಾಡಿದ ಲೆಟರ್ ತನ್ನಿ ಅಂತ ಹೇಳ್ತಾರೆ. ಇದೆಲ್ಲ ನಡೀತದೆ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ಒಂದು ವೇಳೆ ಕ್ಯಾನ್ಸಲ್ ಆದರೂ ಚಿಂತಿಲ್ಲ, ಅಲ್ಲಿ ವೋಟ್ ದಾಖಲೆಗಳನ್ನು ತಗೊಂಡ್ಬಂದು ಇಲ್ಲಿ ಸೇರಿಸಿದ್ರು ಕೂಡ ಅಲ್ಲಿ ಚುನಾವಣೆ ಆಗ್ಲಿಕ್ಕೆ ಇನ್ನೊಂದಿಷ್ಟು ಸಮಯ ಇದೆ, ಆವಾಗ ಇದನ್ನು ತೆಗೆದು ತಿರುಗಿ ಅಲ್ಲಿ ತಗೊಂಡೋಗಿ ಅಲ್ಲಿ ಸೇರ್ಪಡೆ ಮಾಡಿದ್ರು. ಹಾಗಾದ್ರೆ ಇಲ್ಲಿ ಚುನಾವಣೆ ಗೆಲ್ಲುವುದಕ್ಕೆ ದಾರಿ ಆಯಿತು. ಇದೆಲ್ಲವೂ ಚುನಾವಣಾ ಆಯೋಗಕ್ಕೆ ಗೊತ್ತಿದೆ. ನರೇಂದ್ರ ಮೋದಿ ಅವರ ತಾಕತ್ತಿದ್ರೆ ನಾನು ಹೇಳ್ತೇನೆ ಆಧಾರ್ ಕಾರ್ಡ್ ಕಂಪಲ್ಸರಿ ಮಾಡಿ ಚುನಾವಣೆ, ಆವಾಗ ಇವರೆಲ್ಲ ಬಂಡವಾಳಗಳು ಹೊರಗೆ ಬರುತ್ತೆ. ಇವ್ರು ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ. ಒಬ್ಬ ಸಾಮಾನ್ಯ ಸ್ಪರ್ಧೆ ಮಾಡೋಕ್ಕಾಗುತ್ತೆ. ಒಂದು, ಖರ್ಚು ವೆಚ್ಚಗಳ ಮೇಲೆ ನಿಗಾ ಇರಬೇಕು. ಆದರೆ ನಿಗಾ ಇಟ್ಟುಕೊಂಡ್ರೂ ಸಾಧ್ಯತೆ ಇಲ್ಲ. ಆದರೂ ಕೂಡ ನಾನು ಕೇಳುವಂಥದ್ದು, ನೀವು ನೋಟು ಬ್ಯಾನ್ ಮಾಡಿದ್ರಿ, ಮತ್ತೊಂದು ಮಗದೊಂದು ಮಾಡಿದ್ರಿ, ಸರಿ. ಹಾಗಾದರೆ ಬರುವ ದಾರಿಗಳು ಅನೇಕ ದಾರಿಗಳಲ್ಲಿ ಹಣ ಬರುತ್ತೆ. ಇವರು ಯಾರು ಕಣ್ಣಿಗೆ ಕಾಣುವುದಿಲ್ಲ, ಯಾವ ಅಭ್ಯರ್ಥಿ ಕೂಡ ಕಣ್ಣಿಗೆ ಕಾಣುವುದಿಲ್ಲ. ಇವ್ರದ್ದು ಯಾರ್ದೋ ಒಬ್ಬ ವ್ಯಕ್ತಿ ಅವನು ಮೋದಿಗೆ ನಿಕಟವಾಗಿರ್ತಾನೆ ಅಂತ ಆದರೆ, ಅಮಿತ್ ಶಾನಿಗೆ ನಿಕಟವಾಗಿದ್ದಾನೆ ಅಂತ ಹೇಳಿದ್ರೆ ಅವನ ಮುಖಾಂತರ ಅಲ್ಲಿಗೆ ಒಂದಿಷ್ಟು ಫಂಡ್ಗಳು ಹೋಗುತ್ತೆ. ಅವನ ಆ ಕಂಪನಿಗಳ ಹಣವನ್ನು ಸಂದಾಯ ಮಾಡ್ತಾನೆ. ಅಥವಾ ರಾಹುಲ್ ಗಾಂಧಿಗೆ ಹತ್ತಿರವಾಗಿದ್ದರೆ ಅಥವಾ ಇನ್ನೊಬ್ಬನಿಗೆ ಹತ್ತಿರವಾಗಿದ್ದರೆ ಒಂದಿಷ್ಟು ಹಣವನ್ನು ಆ ಕಂಪನಿಗಳಿಗೆ ಸಂದಾಯ ಮಾಡ್ತಾನೆ. ಆ ಮುಖಾಂತರವಾಗಿ ಅಲ್ಲಿ ಚಲಾವಣೆ ಬರುತ್ತೆ. ಇಂಥದ್ದೆಲ್ಲ ವಾಮ ಮಾರ್ಗಗಳು ಅನೇಕ ರಾಜಕೀಯ ಪಕ್ಷಗಳಲ್ಲಿ ಇದೆ. ವಿಶೇಷವಾಗಿ ಬಿಜೆಪಿ, ಕಾಂಗ್ರೆಸ್, JDS ಮಾಡುವಷ್ಟು ಚುನಾವಣೆ ಅಕ್ರಮಗಳಿಂದಾಗಿ ಯಾವ ಮಾರ್ಗವಾದರೂ ಸರಿ ಮುಂದಿನ ದಿನಗಳಲ್ಲಿ ನಾನು ಹೇಳ್ತಾ ಇದ್ದೇನೆ, ದಯವಿಟ್ಟು ಮತದಾರರು ಎಚ್ಚೆತ್ತುಕೊಳ್ಳಿ. ಒಬ್ಬ ಸಭ್ಯ ಪ್ರಾಮಾಣಿಕ ವ್ಯಕ್ತಿಯನ್ನು ಆಯ್ಕೆ ಮಾಡಿ ಕೊಡದೇ ಇದ್ದಲ್ಲಿ ನಮ್ಮ ಮಕ್ಕಳ ಭವಿಷ್ಯತ್ತು ನಾವು ನೋಡಿ, ನಾನು ಹೇಳ್ತೇನೆ, ಒಂದು ಮದುವೆಗೆ ಹೋದಾಗ ಒಬ್ಬ ಗಂಡು ಹುಡುಗನಿಗೆ ಒಂದು ಹೆಣ್ಣು ಮಗಳನ್ನು ಹುಡುಕಬೇಕಾದ್ರೆ, ಹೆಣ್ಣು ಮಗಳಿಗೆ ಗಂಡು ಹುಡುಗನ ಹುಡುಕಬೇಕಾದ್ರೆ ಇಲ್ಲದ ಜಾತಕಗಳನ್ನೆಲ್ಲ ಜಾಲಾಡಿಸ್ತೀವಿ, ಅವಳ ಪೂರ್ವಾಪರೇನು ಒಬ್ಬರಿಗೋಸ್ಕರ. ಆದರೆ ನಿಮ್ಮ ಮತದಾನ ಇಡೀ 220 ಲಕ್ಷ ಜನರ ಭವಿಷ್ಯತ್ತನ್ನು ಬರೀತದೆ ಅಂತ ಹೇಳುವಾಗ ನೀವು ಯಾಕೆ ಅಭ್ಯರ್ಥಿಯ ಇತಿಹಾಸವನ್ನು ಗಮನಿಸಿಕೊಳ್ಳುವುದಿಲ್ಲ? ಇಡೀ ದೇಶದ ಭವಿಷ್ಯತ್ತು ಬರೀತೀರಿ ಸ್ವಾಮಿ ನೀವು. ನಿಮ್ಮ ಒಂದು ಮತ, ನನ್ನ ಒಂದು ಮತದಲ್ಲಿ ಏನಾಗುತ್ತೆಪ್ಪ ಅಂತ ಕೇಳೋರಿದ್ದಾರೆ. ಇಲ್ಲ, ನಿಮ್ಮ ಒಂದು ಮತ, ಆ ಮತದಿಂದ ಇಡೀ ದೇಶದ ಭವಿಷ್ಯತ್ತಿದೆ. ವಾಜಪೇಯಿ ಸರ್ಕಾರ ಆಡಳಿತದಿರುವಾಗ ಜಯಲಲಿತಾ ಒಂದು ಓಟಿನಿಂದಾಗಿ ಇಡೀ ಸರ್ಕಾರ ಬಿದ್ದೋಯ್ತು ಸ್ವಾಮಿ. ನೀವು ಆಗತಾನೆ ಹೇಳ್ತಾ ಇದ್ರಿ, ಒಂದು ಓಟಿಗೆ 2,000 ರೂಪಾಯಿಗೆ ಕೊಡ್ತಾರೆ, ಕೊಡಬಹುದು, ಕೊಡ್ತಾರೆ ಅಂತಲ್ಲ, ಕೊಡಬಹುದು, ಅದಕ್ಕಿಂತಲೂ ಹೆಚ್ಚು ಕೊಡಬಹುದು. ನೀವೇನ ಸ್ವಲ್ಪ ಕಡಿಮೆ ಹೇಳಿದ್ರಿ, ಪರವಾಗಿಲ್ಲ. ಆದ್ರೆ ಈಗ ರಾಜ್ಯದಲ್ಲಿ ಸುಮಾರು ಈಗ ಲೆಕ್ಕದಲ್ಲಿ ಸಿಕ್ಕಿರುವಂತೆ 4,96,00,000 ಮತದಾರ ಸಂಖ್ಯೆ ಇದೆ. ಹಾಗಾಗಿ ಪ್ರತಿಯೊಬ್ಬನಿಗೂ ಕೂಡ 2,000 ರೂಪಾಯಿ ಕೊಟ್ರೆ 4 ಕೋಟಿ ಅಂದ್ರೆ ಪ್ರತಿಯೊಬ್ಬನಿಗೆ 2,000 ಹಾಗೆ 10 ಕೋಟಿ ಸರಿಸುಮಾರು ಬರ್ತದೆ. ಹಾಗಾದ್ರೆ 10 ಕೋಟಿ ರೂಪಾಯಿಯಷ್ಟು ರಾಜಕೀಯ ಪಕ್ಷದ ನಾಯಕರು ಈ ಕೇವಲ ಲಂಚವಾಗಿ ಕೊಡುವುದನ್ನೇ ಸುರಿಸ್ತಾರೆ. ನೀವು ಅಂಕಿಅಂಶಗಳನ್ನು ತಪ್ಪು ಹೇಳಿದ್ರೆ ಅಂತ ಕಾಣುತ್ತದೆ. ಅಂದ್ರೆ ನೀವು ಎಷ್ಟು ಹೇಳಿದಿರಿ ಸಂಖ್ಯಾಂಶ? 4,96,00,000 ಲಕ್ಷ ಆದ್ರೆ ₹1 ಹಿಡಿದ್ರೆ 4,96,00,000 ಆಯ್ತು ಸ್ವಾಮಿ. 2,000 ಆದ್ರೆ ಎಷ್ಟು ಲಕ್ಷ? 2,000ಕ್ಕೂ ಮೇಲ್ಪಟ್ಟಾಯ್ತಲ್ವಾ? ಅದನ್ನೇ 4,96,00,000ಕ್ಕೆ ಇಷ್ಟರಾಗಿ ಆದ್ರೆ ಹಾಗಾದ್ರೆ 2,000 ರೂಪಾಯಿಗೆ ಕೊಟ್ಟರೆ ಎಷ್ಟು 4,96,00,000ಕ್ಕೆ ₹1 ಹಿಡಿದ್ರೆ 4,96,00,000 ಆಯ್ತು. ಹೌದು, ₹2 ಆದ್ರೆ ನಿಮ್ಮ ಅಂಕಿಅಂಶ ಬಂತು. ಹಾಗಾದ್ರೆ 2,000 ಕೊಟ್ರೆ ನೀವು ಲೆಕ್ಕ ಹಾಕೊಳ್ಳಿ ಇಷ್ಟು ದುಡ್ಡು ಎಲ್ಲಿಂದ ಬಂತು. ಕೇವಲ ಲಂಚವಾಗಿ ಕೊಡೋದನ್ನೇ ಇಷ್ಟನ್ನು ಬಳಸ್ತಾರೆ. ಹಾಗಾದ್ರೆ ಬೇರೆ ರೀತಿಯಲ್ಲಿ ಯಾವ ರೀತಿಯಾಗಿ? ಅಲ್ಲ, ನಾನು ಅದಕ್ಕೆ ಕೊಡೋದು ಎಲ್ಲವೂ ಇಷ್ಟೇ ಆಗುತ್ತೆ ಅಂತಲ್ಲ. ಒಂದು ಚುನಾವಣೆಯಲ್ಲಿ ಅಕ್ರಮಗಳು ನಡೀತಾ ಇದ್ದಾರೆ ಹತ್ರ ಕನಿಷ್ಠ ನನ್ನ ಅಂದಾಜು ಪ್ರಕಾರ, ನಾನು ಕೇಳ್ಪಟ್ಟ ಪ್ರಕಾರ, ನಾನು ಓದಿದ ಪ್ರಕಾರ 10ರಿಂದ 15 ಸಾವಿರ ಕೋಟಿ ರೂಪಾಯಿಗಳು ಅಕ್ರಮಗಳು ಅನೇಕ ದಾರಿಯಲ್ಲಿ ಬರುತ್ತೆ. ಹಂಚಲಿಕ್ಕೆ ಇರ್ಬೋದು,
ಸರಾಯಿ ಇರಬಹುದು, Yes. ಭ್ರಷ್ಟಾಚಾರದಲ್ಲಿ ಬೇರೆ ಬೇರೆ ದಾರಿಗಳನ್ನು ಮಾಡಿಕೊಂಡು ಚುನಾವಣೆ ಗೆಲ್ಲಬೇಕು ಸ್ವಾಮಿ. ಆದರೆ ನನಗೆ ನೋವಾಗುವುದಿಷ್ಟೇ. ಆದರೆ ಆ ಚುನಾವಣೆಗಳಿಗೆ ಆ ಸಮಯದಲ್ಲಿ ಕೊಡುವ 2,000 ಅಥವಾ 500ರಿಂದ 5,000ವರೆಗೂ ಕೊಡುವಂಥ ಹಣ, 5,000ದಿಂದ 500 ರೂಪಾಯಿಂದ 5,000ವರೆಗೂ ಕೊಡುವ ಹಣ, ನಮ್ಮ ಮಕ್ಕಳ ಭವಿಷ್ಯತ್ತನ್ನು ನಾವು ಆ ಭ್ರಷ್ಟ ರಾಜಕಾರಣಿಗಳಿಗೆ ಮಾರಿಬಿಡ್ತೇವಲ್ಲ, ಅದು ನಮಗೆ ನೋವು ಕೊಡುವಂಥದ್ದು. ಆದ್ದರಿಂದ ನಾನು ಮತದಾರರಲ್ಲಿ ವಿನಂತಿ ಮಾಡಿಕೊಳ್ಳೋದು, ಬಿಟ್ಟು ಬಿಡಿ. ಒಬ್ಬ ಸಭ್ಯ, ಒಬ್ಬ ಪ್ರಾಮಾಣಿಕ, ಒಬ್ಬ ನಿಷ್ಕಳಂಕ ವ್ಯಕ್ತಿ, ಸಮಾಜಮುಖಿಯಾಗಿ ಕೆಲಸ ಮಾಡಿದ ಚಾರಿತ್ರ್ಯ ಇರುವವನು ಆಯ್ಕೆ ಮಾಡಿ. ನಿಮ್ಮ ಮಕ್ಕಳ ಭವಿಷ್ಯತ್ತನ್ನು ನೀವಾಗಿ ಹಾಳು ಮಾಡ್ಕೋಬೇಡಿ ಅಂತ ನಾನು ವಿನಂತಿಸಿಕೊಳ್ಳುವ. ಕೇವಲ ಒಂದು 500 ರೂಪಾಯಿಯ ಆಸೆಯನ್ನು ತೋರಿಸಿ ಮತದಾರರನ್ನು ಸೆಳೆಯುವಂತ ತಂತ್ರಗಳು ರಾಜಕೀಯ ನಾಯಕರಲ್ಲಿ ನಡೀತಾ ಇದೆ ಚುನಾವಣೆ ಸಂದರ್ಭದಲ್ಲಿ. ಇದರ ಬಗ್ಗೆ ಇನ್ನಷ್ಟು ಮಾತಾಡೋಣ ಕಾರ್ಯಕ್ರಮದಲ್ಲಿ ಚಿಕ್ಕದೊಂದು ಬ್ರೇಕ್ನ ಬಳಿಕ. ವಿರಾಮದ ಬಳಿಕ ಚುನಾವಣಾ ಮುಹೂರ್ತ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಚುನಾವಣಾ ಮುಹೂರ್ತ ಏನೋ ಫಿಕ್ಸ್ ಆಗಿದೆ, ಆದರೆ ಯಾವೆಲ್ಲ ರೀತಿಯಾದಂತಹ ತಂತ್ರಗಾರಿಕೆಗಳು ಒಳಗಿಂದ ಒಳಗೆ ನಡೀತದೆ ಅನ್ನುವಂಥದ್ದು ಸಂಪೂರ್ಣವಾಗಿ ಕೂಡ ಚುನಾವಣಾ ಆಯೋಗಕ್ಕೆ ತಿಳಿದಿದೆ. ಆದರೂ ಕೂಡ ಕಣ್ಣಿಗೆ ಬಟ್ಟೆ ಕಟ್ಟಿ ದೃಶ್ಯವನ್ನು ನೋಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಚುನಾವಣಾ ಆಯೋಗ ಅನ್ನುವಂಥದ್ದು ಕೂಡ ಈಗ ಮುಖ್ಯವಾಗಿ ಕಾಡುವಂತಹ ಪ್ರಶ್ನೆಯಾಗಿದೆ. ಇದರ ಬಗ್ಗೆನೂ ಕೂಡ ಮಾತಾಡೋಣ. ಧರ್ಮೇಂದ್ರ ಅವರೇ, ಈಗ ಚುನಾವಣಾ ಆಯೋಗ ಅನ್ನುವಂಥದ್ದು ಎಲ್ಲ ರೀತಿಯ ನೀತಿ ಸಂಹಿತೆಯನ್ನು ಜಾರಿಗೊಳಿಸ್ತದೆ, ಆದರೆ ಇದನ್ನು ಕಣ್ಣು ತಪ್ಪಿಸಿ ಕೂಡ ರಾಜಕೀಯ ನಾಯಕರು ಹಲವಾರು ರೀತಿಯಾದಂತಹ ಒಂದು ತಂತ್ರಗಾರಿಕೆಗಳನ್ನು ನಡೆಸ್ತಾರೆ. ಈ ರೀತಿಯಾದಂತಹ ಒಂದು ಹಣ ಹಂಚುವುದಾಗಿರ್ಬೋದು ಅಥವಾ ಹೆಚ್ಚುವರಿ ಖರ್ಚನ್ನು ಮಾಡುವುದಾಗಿರ್ಬೋದು, ಇದೆಲ್ಲವೂ ಕೂಡ ಚುನಾವಣೆ ಆಯೋಗಕ್ಕೆ ತಿಳಿದಿದೆ. ಆದರೂ ಕೂಡ ಇದು ಸುಮ್ಮನೆ ಕೂತಿದೆ ಯಾಕೆ ಅಂತ ಹೇಳಿ. ಅಲ್ಲ, ಸುಮ್ಮನೆ ಕೂತಿದೆ ಅಂತ ಅಲ್ಲ, ಅವರ ಪ್ರಯತ್ನ ಅವ್ರು ಮಾಡ್ತಾ ಇದ್ದಾರೆ. ಆದ್ರೆ ಒಂದು ಗಾದೆ ಇದೆ ನೋಡಿ, ಇವರು ಚಾಪೆ ಅಡಿ ನುಸುಳಿದ್ರೆ ಅವರು ರಂಗೋಲಿ ಅಡಿಯಲ್ಲಿ ನುಸುಳ್ತಾರೆ. ರಾಜಕೀಯ ಪಕ್ಷಗಳಲ್ಲಿ ಚಾಣಾಕ್ಷರು ತುಂಬಾ ಇದ್ದಾರೆ. ಅದನ್ನು ಹೇಳಿಕೊಡಕ್ಕಂತಲೇ ಒಂದಿಷ್ಟು ಜನರನ್ನ ನೇಮಕ ಕೂಡ ರಾಜಕೀಯ ಪಕ್ಷಗಳು ಮಾಡುತ್ತೆ. ಯಾವ ವಾಮ ಮಾರ್ಗದಲ್ಲಿ ಚುನಾವಣೆಯನ್ನ ಎದುರಿಸಬಹುದು, ಅಕ್ರಮದಲ್ಲಿ ಇದನ್ನ ಗಳಿಸಿ ಅಧಿಕಾರವನ್ನು ಹಿಡಿಯಬಹುದು, ಅದಕ್ಕೆ ಆ ರೀತಿಯ ತಂತ್ರಗಾರಿಕೆಯನ್ನು ಹೊಣೆಯಲಿಕ್ಕಂತಲೇ ಒಂದಿಷ್ಟು ಜನರನ್ನ ಅವ್ರನ್ನ ಮಾಡ್ತಾರೆ. ನಾನು ಚುನಾವಣೆ ಆಯೋಗಕ್ಕೆ ಒಂದು 4 ವರ್ಷದ ಮುಂಚೆ ಒಂದು ಪತ್ರವನ್ನ ಮೇಲ್ ಮುಖಾಂತರ ಮತ್ತು ಪತ್ರದ ಮೂಲಕವನ್ನ ಕಳಿಸಿದೆ. ನೋಡಿ, ನೀವು ಚುನಾವಣೆಯಲ್ಲಿ ಈ ತರ ಅಂತ ಹೇಳ್ತೀರಿ, ಅದಕ್ಕೆ ಅನೇಕ ದಾರಿಗಳಿದೆ. ಅದನ್ನ ಪರಿಹಾರವನ್ನು ಹುಡ್ಕೊಳ್ಳುವಂಥದ್ದಕ್ಕೆ ಅಕ್ರಮಗಳನ್ನು ತಡೆಯಬೇಕಾದ್ರೆ ಒಂದು ಪ್ರಮುಖವಾಗಿ ಒಬ್ಬ ಅಭ್ಯರ್ಥಿ ತನ್ನ ಪರವಾಗಿ ಮತವನ್ನ ಯಾಚಿಸಿಕೊಂಡು ಹೋಗುವಂತಹ ಸನ್ನಿವೇಶಗಳನ್ನು ನಿಲ್ಲಿಸಿ. ಈಗ ನಾನೊಬ್ಬ ಅಭ್ಯರ್ಥಿಯಾಗಿ ನಾನು ಮನೆಗೆ ಭೇಟಿ ಕೊಡುವುದನ್ನು ನಿಲ್ಲಿಸಬೇಕು. ನಾನು ಬೇಕಾದ್ರೆ ಬಹಿರಂಗ ಸಭೆಗಳನ್ನು ಅಲ್ಲಿ ನಿಲ್ಲಿಸಿಬಿಟ್ಟು ಮಾತಾಡೋಣ, ಅದಕ್ಕೆ ಅವಕಾಶಗಳನ್ನು ಕೊಡಿ, ನನಗೆ ಮಾತಾಡಬೇಕು ಜನರ ಮಧ್ಯದಲ್ಲಿ. ಅದಕ್ಕೆ ಹಾಗಾದ್ರೆ ಜನರ ಹತ್ರ ನನ್ನ ವಿಚಾರಗಳು, ನನ್ನ ಪ್ರಣಾಳಿಕೆಗಳು, ನನ್ನ ಪಕ್ಷದ ವಿಚಾರಧಾರೆಗಳು ಇದನ್ನು ತಲುಪಿಸುವುದು ಹೇಗೆ ಅಂತ ಹೇಳಿದ್ರೆ, ಚುನಾವಣಾ ಆಯೋಗ ಈಗೇನು ಡೆಪಾಸಿಟ್ ಅಂತೇಳಿ 10,000 ಇದೆ, ಚುನಾವಣೆ ಈಗ ಅದನ್ನು ತಗೊಂಡೋಗಿ 50,000 ಅಂತ ಅಥವಾ ಅದಕ್ಕೆ ಒಂದು ಸಂಬಂಧಪಟ್ಟಾಗ ಅದು ಅವರು ನಿರ್ಧಾರ ಮಾಡಲಿ. ನಾನು ಹೇಳೋದಲ್ಲ, ನಾನೀಗ ಅಭ್ಯರ್ಥಿ ಅಂತ ಹೇಳಿದರೆ ನನಗೆ ಸಂಬಂಧಪಟ್ಟಂಥ ಎಲ್ಲ ಪ್ರಣಾಳಿಕೆಗಳು, ಪಕ್ಷದ ವಿಚಾರಧಾರೆಗಳು ಸಂಪೂರ್ಣ ನಾನೇನು ಜನರ ಮಧ್ಯೆ ಹೋಗಬೇಕು, ತಿಳಿಸಬೇಕಂತ ಇದ್ದೇನೋ ಅದನ್ನು ಚುನಾವಣಾ ಆಯೋಗಕ್ಕೆ ಸಬ್ಮಿಟ್ ಮಾಡಬೇಕು. ಚುನಾವಣಾ ಆಯೋಗ ಎಲ್ಲ ಅಭ್ಯರ್ಥಿಗಳು ಕ್ರೋಢೀಕರಿಸಿ ಎಲ್ಲ ಅಭ್ಯರ್ಥಿಗಳ ವಿಚಾರಧಾರೆಗಳನ್ನು ತಗೊಂಡು ಒಂದು ಬುಕ್ಲೆಟ್ ಅಂತ ಹೇಳಿಬಿಟ್ಟು ಒಂದು ದೊಡ್ಡ ಬುಕ್, ಆ ಬುಕ್ಕನ್ನು ತಗೊಂಡು ಮಾಡಿ, ಏನು ಇವರು ಸರ್ಕಾರಿ ನೌಕರರಿದ್ದಾರೆ ಇವತ್ತು ಅವರು ಮನೆಗೆ ಬರುತ್ತಾರೆ, ಅವರ ಮುಖಾಂತರ ಮನೆ ತಲುಪಿಸುವ ಕೆಲಸ ಆಗಬೇಕು. ಅದಕ್ಕೇನು ತಗಲುತ್ತೆ ಖರ್ಚು, ಅವರ ಸಂಬಳದಿಂದ ಹಿಡಿದು ಇದಕ್ಕೆ ಪ್ರಿಂಟಿಂಗ್ ಗಿಟಿಂಗ್ ಮತ್ತು ಅದನ್ನು ಒಬ್ಬ ಅಭ್ಯರ್ಥಿ ಬರೆಸಬೇಕು. ಅದನ್ನು ಅವ್ರಿಗೆ ಫಿಕ್ಸ್ ಮಾಡಿದರೆ ಆಯ್ತು. ಆಗ ಏನಾಗುತ್ತೆ, ನನಗೆ ಇಲ್ಲಿ 10-20 ಜನರನ್ನ ಕರ್ಕೊಂಡು ಹೋಗುವಂಥದ್ದು ಇರುವುದಿಲ್ಲ. ಆಗ ಏನಾಗುತ್ತೆ, ಆ ಖರ್ಚು ನನಗೆ ಉಳಿತದೆ. ಒಬ್ಬ ಸಾಮಾನ್ಯ ಆಲೋಚನೆ ಮಾಡ್ಬೋದು, ಸ್ವಾಮಿ ಹೌದು ನಾನು ನಿಲ್ಲಬೇಕು ಅಂತ. ಅದರೊಳಗೆ 2-3 ಪಾಯಿಂಟನ್ನು ನಿಮಗೆ ತಿಳಿಸ್ತೇನೆ. ಅದು ಮುಗೀತು. ಎರಡನೇದಾಗಿ, ಈಗ ನಾನು ಆವಾಗ ನಿಮ್ಗೆ ಹೇಳಿದೆ, ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ 220 ಪೋಲಿಂಗ್ ಸೆಂಟರ್ ಇದೆ. ಈ 220 ಪೋಲಿಂಗ್ ಸೆಂಟರಿಗೂ ಬೂತನ್ನು ಹಾಕ್ತಾರೆ ಹೊರಗಡೆ. ಒಂದು ಬೂತಿನ ಖರ್ಚು ಕೊನೆಯ ದಿನ ಹಾಕುವಂಥದ್ದು, ನಾಳೆ ಚುನಾವಣೆ ಆದರೆ ಇವತ್ತು ಸಾಯಂಕಾಲ ಹಾಕ್ತಾರೆ. ನಾನು ಅದನ್ನು ಖರ್ಚಿಗೆ ನಿಮಗೆ ತಗೊಳ್ಳಿಲ್ಲ. ಆವಾಗ ಅದಕ್ಕೆ 20,000 ರಿಂದ 30,000 ರೂಪಾಯಿ ಖರ್ಚಾಗುತ್ತೆ. ಅಲ್ಲೊಂದು 4 ಜನ ಕೂಡ್ತಾರೆ.
ಚುನಾವಣೆ ಪೋಲಿಂಗ್ ಸೆಂಟರ್ ಒಳಗಡೆ ಸಹ ಅಷ್ಟು ಜನ ಕೂರ್ತಾರೆ. ನಾನು ಕೇಳುವಂಥದ್ದು ಇದನ್ನು ತಡೆಯಿರಿ, ಬೂತ್ ಹಾಕೋಕ್ಕೆ ಅವಕಾಶಗಳನ್ನು ಕೊಡಬೇಡಿ. ಬೂತ್ ಬೇಡವೇ ಬೇಡ, ಯಾಕೆಂದರೆ ಆವತ್ತಿನ ಕಾಲದಲ್ಲಿ ಅದು ಅವಶ್ಯಕತೆ ಇತ್ತು. ಇವತ್ತು ಜನ ಪ್ರಬುದ್ಧರಾಗಿದ್ದಾರೆ, ನಾನು ಯಾವ ಪಕ್ಷಕ್ಕೆ ಓಟ್ ಹಾಕಬೇಕಂತ ಅವ್ರು ತೀರ್ಮಾನ ಮಾಡ್ಕೊಂಡು ಬರ್ತಾನೆ. ಅದು ನಾನು ಅವಾಗ ಹೇಳುವಂಥ ವಿಚಾರಧಾರೆಗಳೇ ಬೇರೆ, ಯಾಕೆಂದರೆ ಪಕ್ಷಕ್ಕೆ ಜೋತು ಬೀಳುವಂಥದ್ದು ಮತ್ತೊಂದು ಮಗದೊಂದು ಬೇರೆ. ಆದರೆ ಅವನು ತೀರ್ಮಾನ ಮಾಡ್ಕೊಂಡ್ಬರ್ತಾನೆ. ಅಲ್ಲಿಂದ ನೀವು ತಿರುಗಿ ಅವನಿಗೆ ತೋರಿಸೋ ಅವಶ್ಯಕತೆ ಇಲ್ಲ, ಇದು ನಮ್ಮ ಪಕ್ಷ, ಇದು ನಮ್ಮ ಪಕ್ಷ, ಇದು ಚಿಹ್ನೆ ಅಂತ ಹೇಳ್ಬೇಕು. ಅವಶ್ಯಕತೆನೇ ಇರೋದಿಲ್ಲ, ಯಾಕೆಂದರೆ ಈಗ ಎಲ್ಲರೂ ವಿದ್ಯಾವಂತರಾಗಿದ್ದಾರೆ, ಎಲ್ಲೋ ಒಂದು 10-20%. ಅವರಿಗೋಸ್ಕರ ಇಷ್ಟೆಲ್ಲ ಬೇಡ. ಆಗಿರುವಾಗ ಆ ಬೂತ್ ಹಾಕುವಂಥದ್ದು ಬೇಡ. ಮತ್ತು ಇನ್ನೊಂದು ಒಳಗಡೆ ಕೂರುವಂಥದ್ದು 3-4 ಜನ ಇರ್ತಾರೆ, ಅವರು ಕೂಡ ಅವಶ್ಯಕತೆ ಇರೋದಿಲ್ಲ. ಯಾಕೆಂದರೆ ನೀವು ಇವತ್ತು CC ಕ್ಯಾಮರಾಗಳಿರುತ್ತೆ, ಅಕ್ರಮಗಳಾದರೆ CC ಕ್ಯಾಮ್ರಾ ಫೋಟೇಜನ್ನು ತೆಗೆದು ನೋಡ್ಬೋದು. ಅಥವಾ ಆಧಾರ್ ಕಾರ್ಡನ್ನು ಕಂಪಲ್ಸರಿ ಮಾಡಿದರೆ, ನಾನೀಗ ಆಧಾರ್ ಕಾರ್ಡನ್ನು ಇಟ್ಕೊಂಡು ಹೋದ ನಂತರ ನನ್ನ ತಂಬು ಇಂಪ್ರೆಷನ್ ಬೇರೆಯವ್ರನ್ನ ವೋಟ್ ಮಾಡೋಕ್ಕೆ ಬರಲ್ಲ ಅಲ್ಲಿ. ಆಗಿರುವಾಗ ಆಧಾರ್ ಕಾರ್ಡನ್ನು ಕಂಪಲ್ಸರಿ ಮಾಡಿ. ಆಗ ಏನಾಗುತ್ತೆ, ಅಕ್ರಮಗಳನ್ನು ತಡೀಲಿಕ್ಕೆ ಪ್ರಮುಖ ಅಸ್ತ್ರ ಅದಾಗುತ್ತೆ. ನನ್ನ ತಂಬುಗಳ ಮುಖಾಂತರವೇ ನಾನು ವೋಟ್ ಹಾಕುವಂತ, ಇಲ್ಲ ಮಿಷನ್ ಕೇಳಲ್ಲ ಅದು, ಅದಕ್ಕೆ ಬೇಕಾದ ವ್ಯವಸ್ಥೆ. ಈ 3 ಕಡೆಯಿಂದಾಗಿ ಕೋಟ್ಯಾಂತರ ರೂಪಾಯಿ ಉಳಿಸ್ಬೋದು. ಯಾಕೆಂದರೆ ಒಂದು 220 ವಿಧಾನಸಭೆಗೆ ಒಂದು ಬೂತ್ ಹಾಕಬೇಕಾದ್ರೂ ಅವನಿಗೆ ಅದಕ್ಕೆ 20-30 ಸಾವಿರ ಆದರೆ ಕನಿಷ್ಠ ಒಂದು 150 ಬೂತ್ ಹಾಕಬೇಕಾದ್ರೆ ನೀವು ಎಷ್ಟು ಖರ್ಚು ಮಾಡ್ತೀರಿ ಅಂತ ಒಬ್ಬ ಸಾಮಾನ್ಯ. ಈಗ ನಾನು ಬೂತ್ ಹಾಕೋದಿಲ್ಲ, ನನಗೆ ಅದರ ಹಣ ಬೇರ್ ಮಾಡೋಕ್ಕೆ ಸಾಧ್ಯತೆಯೇ ಇಲ್ಲ. ಆಗ ಏನಾಗುತ್ತೆ, ಒಬ್ಬ ಮತದಾರ ಬಂದು ನೋಡುವಾಗ ಅವ್ರದ್ದು ಏನಿಲ್ಲ ಮಾರೆ, ಎಂಥದ್ದು ಕಾಣೋದಿಲ್ಲ. ಆದರೆ ಈ ಸಲ ಒಂದು ಒಳ್ಳೇದು ಮಾಡಿದ ಫೋಟೋ ಇದೆ ನಮ್ಮ ಎದುರು, ಹೇಳಿದರು ನಿನ್ನೆ, ನಾನು ನೋಡಿದೆ. ನಾನು ನಮ್ಮ ಮಿಷನಲ್ಲಿ ನಮ್ಮ ಫೋಟೋ ಇದೆ, ಆದ್ದರಿಂದ ಅದು ಗುರ್ತಿಡಿಲಿಕ್ಕೆ ಒಳ್ಳೆಯದಾಗುತ್ತೆ. ಇನ್ನೊಂದು ಅತ್ಯಂತ ಪ್ರಮುಖ ವಿಷಯ ಏನಪ್ಪ ಅಂದರೆ, ಚುನಾವಣಾ ಆಯೋಗ ಅದರ ಖರ್ಚುಗಳನ್ನು ಹಾಕಿ ಒಂದಿಷ್ಟು ಹಣವನ್ನು ಅದು ರಿಫಂಡೇಬಲ್ ಅಲ್ಲ. ಆಗಿರುವಾಗ ಒಬ್ಬ ನಾಮಿನೇಷನನ್ನು ಹಾಕಿಬಿಟ್ಟು ಇನ್ನೊಬ್ಬ ಬಂದು ಅವನಿಗೆ ಹಣ ಕೊಟ್ಟು ಅದನ್ನು ವಾಪಸ್ ತೆಗೆಳುವಂಥ ಕೆಲವೊಂದು ಬ್ಲ್ಯಾಕ್ ಮೇಲ್ ತಂತ್ರಗಳಿರುತ್ತೆ. ಆದ್ದರಿಂದ ಆ ಬ್ಲ್ಯಾಕ್ ಮೇಲ್ ತಂತ್ರಕ್ಕೆ ಕಡಿವಾಣ ಬೀಳುತ್ತೆ. ಯಾಕೆಂದರೆ ಆ ಬ್ಲ್ಯಾಕ್ ಮೇಲ್ ತಂತ್ರದಿಂದಾಗಿ ಏನು 50,000 ಒಟ್ಟೋಗುತ್ತೆ ಅಥವಾ 25,000 ಒಟ್ಟೋಗುತ್ತೆ. ಈ ದೃಷ್ಟಿಕೋನದಿಂದಾಗಿ ಅದನ್ನು ತಡೆ ಹಿಡಿಯುವ ಪ್ರಯತ್ನ ಅದು ತುಂಬ ಒಳ್ಳೆಯದು ಅಂತ ನನಗೆ ಅನಿಸ್ತದೆ. ಅದನ್ನು ಮಾಡಬೇಕು ಅವರು. ಆವಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಅಕ್ರಮಗಳು. ಆದರೆ ನಾನು ಕಳಿಸಿಕೊಟ್ಟಿದ್ದೇನೆ, ಅದು ಅವರಿಗೆ ತಲುಪಿದೆಯಾ ಅಲ್ಲವೋ, ತಲುಪಿ ಕೂಡ ಸುಮ್ಮನೆ ಇದ್ದಾರಾ? ಚುನಾವಣಾ ಆಯೋಗ ಕೂಡ ಇವತ್ತು ನೋಡಿ, ಕೇಂದ್ರ ಸರ್ಕಾರದ ಒಂದು ಅಧೀನದಲ್ಲಿ ಅದು ಬರುತ್ತೆ, ಅದಕ್ಕೆ ಸಂಪೂರ್ಣ ಸ್ವಾಯತ್ತತೆ ಇರ್ಬೋದು. ಆದರೆ ಕೂಡ ಅದಕ್ಕೆ ಮುಖ್ಯ ಚುನಾವಣಾ ಆಯುಕ್ತರನ್ನು ನೇಮಕ ಮಾಡೋದು ಕೇಂದ್ರ ಸರ್ಕಾರವೇ. ಆಗಿರುವಾಗ ಅದಕ್ಕೆ ಬೇಕಾದ ವ್ಯಕ್ತಿಯನ್ನು ನೇಮಕ ಮಾಡಿದ್ದು ಕೂಡ ಕೇಂದ್ರ ಸರ್ಕಾರವೇ. ಆಗಿರುವಾಗ ಅವರ ಮಾತನ್ನು, ಕೇಂದ್ರ ಸರ್ಕಾರದ ಮಾತನ್ನು ಇವರು ಕೇಳ್ತಾರೆ. ಹಾಗಾದ್ರೆ ಅವರು ಅಂದ್ರೆ ಕೇಂದ್ರ ಸರ್ಕಾರದಲ್ಲಿ ಇರುವಂತಹ ಈಗ ಪಕ್ಷ, ಆಡಳಿತ ಪಕ್ಷ ಈಗ ರಾಜ್ಯದಲ್ಲಿ ಕೂಡ ಇದ್ರೆ ಅವರು ಕೂಡ ಅವರಿಗೆ ಬೇಕಾದ ರೀತಿಯಲ್ಲಿ ಚುನಾವಣೆ ಆಯೋಗವನ್ನು ಬಳಸಬಹುದಲ್ವಾ? ಅಲ್ಲ, ನನ್ನ ಅನಿಸಿಕೆ ಪ್ರಕಾರ 100ರಲ್ಲಿ 60% ಬಳಸಿಯೇ ಬಳಸ್ತಾರೆ ಅಂತ ನನಗೆ ಅನಿಸುತ್ತೆ. ಹೌದು, ನಿಜವಾಗಿ ಎಲ್ಲಾ ರೀತಿಯಾಗಿ ಕೂಡ ರಾಜಕೀಯ ಹಸ್ತಕ್ಷೇಪಗಳು ನಡೀತಾನೆ ಇದೆ ಎಲ್ಲಾ ಪ್ರಕರಣದಲ್ಲೂ ಕೂಡ, ಇದರಲ್ಲೂ ಕೂಡ ನಡೆಸಬಹುದು. ಹಾಗಾದ್ರೆ ಅಲ್ಲ, ನಡೆಯಲ್ಲ ಅಂತ ಹೇಳೋದಕ್ಕೆ ಯಾವುದೇ ಇದಿಲ್ಲ. ನನಗೆ ಅನಿಸ್ತದೆ 100ರಲ್ಲಿ 100 ಪಾಲು ನನಗೆ ಅದು ಹೌದು ಅನಿಸ್ತದೆ ನಿಮ್ಮ ಮಾತು. ಯಾಕೆಂದ್ರೆ 60% ಜನ ಕೇಂದ್ರ ಸರ್ಕಾರ, ಯಾವ ಸರ್ಕಾರ ಇರುತ್ತೆ ಅಥವಾ ತನಗೆ ಸಹಕಾರಿಯಾಗುವಂತ ಯಾರಾದರೂ ಸರ್ಕಾರಗಳಿದ್ರೆ ಅದರ ಮಾತನ್ನು ಅವರು ಕೇಳ್ತಾರೆ. ಅದಕ್ಕೆ ಪೂರಕವಾಗಿ ಇವತ್ತು ಯಾರು ಏನೇ ಬೇಕು ಅನ್ಕೊಳ್ಳಿ, ಯಾಕೆಂದ್ರೆ ಅವರು ಕೂಡ ಮನುಷ್ಯರಲ್ವಾ. ಹಾಗೆಂದ್ರೆ ಏನು ಮಿಷನರಿಗಳೆಲ್ಲ ಯಾವುದಕ್ಕೆ ಆ ಒಂದು ಆಮಿಷಕ್ಕೆ ಬಲಿಯಾಗದೇ ಇರುವಂಥವ್ರು. ಅಷ್ಟು ದೊಡ್ಡ ಸಾಚೆಗಳು ಅಲ್ಲಿ ಇನ್ನು ಇವತ್ತು ಕೂಡ ಸರ್ಕಾರದಲ್ಲಿ ಇದ್ದಾರೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಎಲ್ಲೋ 1-2 ಜನ ನೋಡಿ, ಶೇಷನ್ ಇಂಥವರೆಲ್ಲ ಬಂದಾಗ ಒಂದಿಷ್ಟು ಬದಲಾವಣೆ. ಈ ಚುನಾವಣಾ ಆಯೋಗಕ್ಕೆ ಇಡೀ ಅಸ್ತಿತ್ವವನ್ನು ತೋರಿಸಿಕೊಟ್ಟವರೇ ಶೇಷನ್. ಇಂಥ ಒಂದಿಷ್ಟು ಜನರು ಇದ್ದರೆ ಓಕೆ, ಒಪ್ಕೊಳ್ಳೋಣ. ಆದರೆ ಎಲ್ಲರೂ ಆಗಿದ್ದಾರೆ, ಇವತ್ತಿನ ಚುನಾವಣಾ ಆಯುಕ್ತರು ಕೂಡ ಇದ್ದಾರೆ ಎಂಬುದಕ್ಕೆ ನಾನು, ಯಾಕೆಂದರೆ ಅವರಿಗೆ ಗೊತ್ತಿದ್ದು ಕೂಡ ಅವರು ಸುಮ್ಮನೆ ಇದ್ದಾರೆ ಅಂತ ಹೇಳುವಾಗ ಎಲ್ಲೋ ಒಂದು ಕಡೆಯಲ್ಲಿ ಅಕ್ರಮಕ್ಕೆ ಅವರು ಕೂಡ ಪೂರಕವಾಗಿದ್ದಾರೆ ಎಂಬುದನ್ನು ನಾವು ಒಪ್ಕೊಳ್ಬೇಕು. ಅಂದ್ರೆ ಅದುವೇ ತಮ್ಮ ರಣರಂಗವನ್ನು ತಮ್ಮ ಜನರಿಂದಲೇ ಸಿದ್ಧಪಡಿಸ್ತಾ ಇದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಯಾವೆಲ್ಲ ರೀತಿಯಾಗಿ ಬೇಕು ಅದನ್ನ ತಾವೇ ಚುನಾವಣಾ ಆಯೋಗವನ್ನು ಸಿದ್ಧಪಡಿಸ್ತಾರೆ. ಇದಕ್ಕೆ ಯಾವುದೇ ರೀತಿಯಾದಂತಹ ಪರಿಹಾರಗಳಿಲ್ವಾ ಅಂತ, ಬೇರೆ ಮಾರ್ಗಗಳಿಲ್ವಾ ಅಂತ ಹೇಳಿ? ಅಲ್ಲ, ಮಾರ್ಗಗಳನ್ನು ಹೇಗೆ ಹುಡುಕುದು? ಯಾಕಂದ್ರೆ ಮಾರ್ಗಗಳು ಇರುವುದು ಒಂದೇ, ಮತದಾರ ಪ್ರಬುದ್ಧನಾಗಬೇಕು. ಮತದಾರ ಯಾವುದೇ ಆಕಾಂಕ್ಷ ಇದಕ್ಕೆ ಆಮಿಷಕ್ಕೆ ಬಲಿಯಾಗದೆ ನನಗೊಬ್ಬ ಸಭ್ಯ, ಪ್ರಾಮಾಣಿಕ, ದಕ್ಷ ಆಡಳಿತಗಾರ ಬೇಕು. ಬಲೆ ಕೆಲವರು ಹೇಳ್ತಾರೆ, ನೀನು ನನ್ನ ಓಟಿನಿಂದ ಒಂದು ಓಟಿಂದ ಏನಾಗುತ್ತೆ ಅಪ್ಪ ಅಂತೇಳಿ. ಹಾಗಾದ್ರೆ ಒಂದು ಅವನ ಒಳಗೆ ಇರಬೇಕು. ಈಗ ನಾನು ಉದಾಹರಣೆಗೆ ನಾನು ನಿಲ್ತೆ ಅಂತ ಆದರೆ ನನಗೆ ಓಟ್ ಹಾಕುವ ವ್ಯಕ್ತಿ ಹೇಳ್ಬೋದು, ಅಯ್ಯ ನಿನಗೆ ಒಂದು ಓಟಲ್ಲಿ ನಾನು ಏನಪ್ಪ ಮಾಡೋಕ್ಕಾಗುತ್ತೆ ಅಂತ ಹೇಳುವಂಥದ್ದಿದ್ರೆ ನಾನು ಹೇಳುವಂಥದ್ದು, ನಿನ್ನ ಒಂದು ಓಟು ಪ್ರಾಮಾಣಿಕನಿಗೆ ಹಾಕಿದ್ದೆ. ಆ ಒಂದು ಸಮಾಧಾನ, ಆ ಒಂದು ಆತ್ಮತೃಪ್ತಿ ಇದ್ದರೆ ಖಂಡಿತವಾಗಿ ಸಹ ಎಲ್ಲರಿಗೂ ಆತ್ಮತೃಪ್ತಿ ಬರುತ್ತೆ. ನಿನ್ನ ಒಂದೊಂದು ಓಟು ಹನಿ ಕೂಡಿದ್ರೆ ಹಳ್ಳ ಆಗುತ್ತೆ.
ಒಬ್ಬ ಸಭ್ಯನನ್ನು ಆಯ್ಕೆ ಮಾಡಿದರೆ ಭ್ರಷ್ಟಾಚಾರಗಳನ್ನು ತಡೆಯುವುದಕ್ಕೆ ಪ್ರಮುಖವಾದ ದಾರಿ ಆಗುತ್ತೆ ಅಂತ ನಾನು ಹೇಳ್ತೇನೆ. ಈಗ ಒಬ್ಬ ಅಭ್ಯರ್ಥಿ ಕೇವಲ ಚುನಾವಣೆ ಆಯೋಗ ಘೋಷಿಸಿರುವ ಹಾಗೆ ಕೇವಲ 28 ಲಕ್ಷವನ್ನು ಮಾತ್ರ ಬಳಸಬಹುದು. ಆದ್ರೆ ಆತ ಅದಕ್ಕಿಂತಲೂ ಹೆಚ್ಚಿನ ಮೊತ್ತವನ್ನು ಬಳಸ್ತಾನೆ. ಆದ್ರೆ ಯಾವ ನಂಬಿಕೆ ಆಧಾರದ ಮೇಲೆ ಆ ಒಂದು ಖರ್ಚನ್ನು ಮಾಡ್ತಾನೆ? ತನಗೆ ರೀಫಂಡ್ ಆಗ್ಬೋದು ಅನ್ನುವಂಥದ್ದು ಕೂಡ ಆತನಿಗಿಲ್ಲ, ತಾನು ಅದರಲ್ಲಿ ಜಯ ಗಳಿಸಬಹುದು ಅಂತಾನೂ ಇಲ್ಲ. ಆದ್ರೂ ಕೂಡ ಆತ ಖರ್ಚು ಮಾಡ್ತಾನೆ. ಯಾವ ಉದ್ದೇಶದಿಂದ ಅಂತ ಹೇಳಿ? ಅಂದ್ರೆ ರಾಜಕೀಯಕ್ಕೆ ಪ್ರವೇಶ ಮಾಡಿದ ಮೇಲೆ ಎಲ್ಲವನ್ನು ದೋಚಬಹುದು ಅಂತ ಹೇಳಿ ಅಂತ ಹೇಳಿ. ನೋಡಿ, ಇಲ್ಲಿ ಪ್ರಮುಖವಾಗಿ ನೀವು ಗಮನಿಸಿಕೊಳ್ಬೇಕಾಗತ್ತೆ. ಇನ್ನೊಂದಿಷ್ಟು ಸಮಯದಲ್ಲಿ ನಾನು ಅದನ್ನು ಹೇಳಬೇಕಾಗತ್ತೆ. ನೋಡಿ, ಒಂದು ಸಮಯದಲ್ಲಿ ಭಾರತೀಯ ಜನತಾ ಪಕ್ಷ 1992ರವರೆಗೆ ದೇಶದ ಅತ್ಯಂತ ಪುವರೆಸ್ಟ್ ಪೊಲಿಟಿಕಲ್ ಪಾರ್ಟಿ ಬಿಜೆಪಿ. ಇವತ್ತು ಸ್ಟಿಲ್ 2018 ದೇಶದ ಅತ್ಯಂತ ಶ್ರೀಮಂತ ರಾಜಕೀಯ ಪಕ್ಷ ಬಿಜೆಪಿ. ನಾನು ಹೇಳ್ತೇನೆ, 92ರ ಮುಂಚೆ ಭಾಜಪದಲ್ಲಿ ಖರ್ಚು ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ರು ಸ್ವಾಮಿ. ನಾನಿದ್ದವಾಗ ಆವಾಗ ನಿಮ್ಮ ಮನೇಲಿ ಅವಲಕ್ಕಿ, ಇವರ ಮನೇಲಿ ಅದು, ಮತ್ತೊಂದು ಮಗದೊಂದು ತಂದು ಬಿಟ್ಟು ಅಭ್ಯರ್ಥಿಗೆ ಇದಕ್ಕೆ ಮತದಾರ ಇದಕ್ಕೆ ನಮ್ಮ ಪೋಲಿಂಗ್ ಏಜೆಂಟ್ಗಳು ಮತ್ತೊಬ್ಬರಿಗೆ ನಾವು ಕೊಡ್ತಾ ಇದ್ದೇವೆ. ಯಾಕಂದರೆ ಖರ್ಚು ಮಾಡೋಕ್ಕೆ ಹಣ ಇಲ್ಲ. ಇವತ್ತು ಏನಾಯಿತು, ಒಂದು ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳುವಾಗ ಒಂದಿಷ್ಟು ಜನ ಡೊನೇಷನ್ ಮುಖಾಂತರ ಪಕ್ಷಕ್ಕೆ ಕೊಡ್ತಾರೆ. ನಾಳೆ ನನಗೇನಾದರೂ ಅವ್ರು ಫೇವರ್ ಮಾಡಬಹುದಾ? ಇವತ್ತು ಭಾಜಪಕ್ಕೆ ಅತ್ಯಂತ ಹೆಚ್ಚಿನ ದುಡ್ಡನ್ನು ಕೊಡೋದು ಅಂಬಾನಿ ಮತ್ತು ಅದಾನಿ ಗ್ರೂಪ್ಗಳು. ಅವರು ಇಡೀ ದೇಶದ ಆರ್ಥಿಕ ವ್ಯವಸ್ಥೆಯನ್ನೇ ಒಂಥರದ ಕಪಿ ಮುಷ್ಟಿಯಲ್ಲಿ ಇಟ್ಟುಕೊಂಡಂಥ ವ್ಯಕ್ತಿಗಳು. ಹೀಗಿರುವಾಗ ಅವರವರ ಸ್ವಾರ್ಥಕ್ಕೋಸ್ಕರ ಇಡೀ ದೇಶದ ಆರ್ಥಿಕ ವ್ಯವಸ್ಥೆಯನ್ನು ತನ್ನತ್ತ ಸೆಳೆದುಕೊಳ್ಳುವುದಕ್ಕೆ ಒಂದು ಪೂರಕವಾದ ವಾತಾವರಣವನ್ನು ಬಿಜೆಪಿ ಕಲ್ಪಿಸಿಕೊಡುತ್ತೆ, ಮಾಡಿಕೊಡುತ್ತೆ. ನನ್ನ ಅಂಕಿಅಂಶಗಳಿದೆ, ನಾನು ಆದರೆ ಮುಂದಿನ ದಿನಗಳಲ್ಲಿ ಹೇಳ್ತೇನೆ. ನಾನು ಯಾವ ರೀತಿಯಲ್ಲಿ ಅಂಬಾನಿಗಳಿಗೆ, ಅದಾನಿಗಳಿಗೆ ನಮ್ಮ ಬಿಜೆಪಿ ಸರ್ಕಾರ ಫೇವರ್ ಮಾಡಿಕೊಟ್ಟಿದೆ ಅನ್ನೋದಕ್ಕೆ ನನ್ನ ಹತ್ರ ದಾಖಲೆಗಳಿದೆ, ಅದನ್ನು ನಾನು ಹೇಳ್ತೇನೆ. ಆದರೆ ಈಗ ಸಮಯ ಇಲ್ಲ. ಆಗಿರುವಾಗ ಅದೇ ರೀತಿಯಲ್ಲಿ ಕಾಂಗ್ರೆಸ್ಸಿಗೆ ಕೂಡ ಇದೆ. ಕಾಂಗ್ರೆಸ್ಸಿಗೆ ಅದರದೇ ಆದ ಒಬ್ಬರು ಫಂಡ್ ಮಾಡುವವರು ಇರ್ತಾರೆ. ಅದಾನಿಯವರು ಕೊಡ್ತಾರೆ, ಅಂಬಾನಿಯವರು ಕೊಡ್ತಾರೆ. ಆದರೆ ಬಿಜೆಪಿ ಕೊಟ್ಟಷ್ಟು ಕಾಂಗ್ರೆಸ್ ಕೊಡ್ತಾರೆ ನನಗೆ ಗೊತ್ತಿಲ್ಲಪ್ಪ. ಆದರೆ ಸಣ್ಣ ಸಣ್ಣ ಪಕ್ಷಗಳಿಗೆ ಅವರು ಯಾರು ಅದನ್ನು ಮಣೆ ಹಾಕೋದಿಲ್ಲ, ಅವಶ್ಯಕತೆ ಕೂಡ ಅವರಿಗಿರುವುದಿಲ್ಲ. ಆಗಿರುವಾಗ ಎಲ್ಲಿ ಏನಾಗುತ್ತೆ ಅಂದರೆ, ನಾನು ಚುನಾವಣೆ ನಿಂತಾಗ 5 ಕೋಟಿ ಖರ್ಚು ಮಾಡಿ ನಾನು ಸೋತೆ ಅಂತ ಹೇಳಿದ್ರು, ನನಗೆ ಎಲ್ಲೋ ಒಂದು ಕಡೆಯಲ್ಲಿ ಪವರ್ಫುಲ್ ಪೊಲಿಟಿಕಲ್ ಪಾರ್ಟಿಯ ಬಲ ಇದೆ ಅಂತ ಹೇಳುವಾಗ ನನ್ನ ಹಿಂದೆ ಕಡೆ ಕೆಲವು ಜನ ನೋಡಿ ಅದನ್ನು ಮಾಡಿಸ್ಕೊಡಿ ಅಂತ. ನೋಡಿ, ನೀವು ಮೊನ್ನೆ ನೋಡಿರ್ಬೋದು, ಒಂದು ಇದರೊಳಗೆ ವಾಟ್ಸಪ್ಪಲ್ಲಿ ಬಂತು ವಿಡಿಯೋ ನೋಡಿದಂಥ ನಮ್ಮ ಇವರಿದ್ದಾರೆ ನೋಡಿ, ಪಾಲೆಮಾರ್ ವಿಡಿಯೋ ನೋಡಿದ್ರು. ಆ ವಿಡಿಯೋ ನೋಡಿದಂಥ ಯಾವುದು ಸದನದಲ್ಲಿ ವಿಡಿಯೋ ನೋಡಿದ್ದು, ಆ ಸದನದಲ್ಲಿ ವಿಡಿಯೋ ನೋಡಿದನ್ನ ಆ ದಿವಸ ಸದನದಲ್ಲಿ ಗಲಾಟೆ ಮಾಡಿದವರೇ ಕಾಂಗ್ರೆಸ್ನವರು. ಆಮೇಲೆ ಅದು ಕೋರ್ಟಿಗೆ ಬಂತು. ಕೋರ್ಟಿನಲ್ಲಿ ಅವರ ಕೃಷ್ಣ ಪಾಲೆಮಾರರ ಪರವಾಗಿ ಸಾಕ್ಷಿ ಹೇಳಕ್ಕೆ ಬಂದವರು UT ಖಾದರ್. ಹಾಗಾದ್ರೆ ನಾನು ಇಷ್ಟೇ ಕೇಳುವಂಥದ್ದು, ಅಲ್ಲಿ ಜನರ ಎದುರು ಕಡೆ ಒಂದು ನಾಟಕ ಸ್ವಾಮಿ, ಇಲ್ಲಿ ಒಂದು ನಾಟಕ. ಜನರಿಗೆ ಮಣ್ಣೆರಚು, ಕಣ್ಣಿಗೆ ಮಣ್ಣೆರಚುವ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಜನರ ಎದುರು ಕಡೆ ನಾವು ಪ್ರಬಲ ಪ್ರತಿಸ್ಪರ್ಧಿಗಳು, ನಾವು ವಿರೋಧಿಗಳು, ನಾವು ಜನರ ಭಾವನೆಗೆ ಧಕ್ಕೆ ಆಗ್ಲಿಕ್ಕೆ ನಾವು ಬಿಡೋದಿಲ್ಲ. ಆದರೆ ಒಂದು ಕಡೆಯಿಂದ ಈ ಥರದ್ದು ಮಾಡ್ತಾರೆ. ಆದ್ರಿಂದ ನಾನು ಹೇಳಿದ್ದು, ಇನ್ನೊಂದು ರೀತಿಯಲ್ಲಿ ಏನಾಗುತ್ತೆ ಅಂದರೆ, ಈಗ ನಾನು ಹೇಳೋದು ಬಿಜೆಪಿಯ ಕೆಲಸ ಕಾಂಗ್ರೆಸ್ನವರ ಮುಖಾಂತರ ಮಾಡಿಕೊಡ್ತಾರೆ. ಯಾಕಂದ್ರೆ ಗೊತ್ತಿದೆ, ನಾಳೆ ಇವರು ಅಧಿಕಾರಕ್ಕೆ ಬಂದರೆ ಅವರ ಕೆಲಸ ಅವರು ಮಾಡಿಕೊಡ್ಬೇಕು. ಆಗಿರುವಾಗ ಒಬ್ಬ ಅಧಿಕಾರಕ್ಕೆ ಇದು ಪಕ್ಷ ಸ್ಪರ್ಧೆಗೆ ನಿಂತ ಅಭ್ಯರ್ಥಿ ಬೇರೆ ಅನ್ಯ ವಾಮ ಮಾರ್ಗಗಳಲ್ಲಿ ಹಣ ಮಾಡಲಿಕ್ಕೆ ಅವಕಾಶಗಳಿರುತ್ತೆ. ಯಾಕೆಂದರೆ ಒಬ್ಬ ಸ್ಪರ್ಧಿಯ ಅಭ್ಯರ್ಥಿ ಅಂದ ಕೂಡ ಅವನಿಗೆ ಒಂದು ಆ ಥರದ ಬಲ ಇರುತ್ತೆ. ಅವನನ್ನು ನೋಡಿದ ಕೂಡ ಅವನು ನಾಳೆ ಅಧಿಕಾರಕ್ಕೆ ಬರ್ಬೋದಂತ ಅಧಿಕಾರಿಗಳು ಕೂಡ ಒಂದಿಷ್ಟು ಹೆದರ್ಕೋತಾರೆ. ಅದರಲ್ಲಿ ಪ್ರಾಮಾಣಿಕತೆಯಲ್ಲಿ ಹೆದರ್ಕೋತಾ ಇದ್ದಾರೆ, ಅಥವಾ ಅವನು ಕೇವಲ ಒಂದು ನಾಮಕಾಸ ಹಿಂದುಗಡೆಯಲ್ಲಿ ಅವನಿಗೆ ಬೈತಾರೆ, ಅದು ಮುಖ್ಯ ಅಲ್ಲ. ಅಂದರೆ ಇರುತ್ತೆ. ಆದ್ದರಿಂದ ಇವತ್ತು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಲೂಟಿದ ಹಣವನ್ನು ಚೆಲ್ತಾ ಇದ್ದಾನೆ ಅಷ್ಟೇ. ಆಗಿರುವ ನಾನು ಕೇಳೋದು, 92ರಿಂದ 27 ಶ್ರೀಮಂತ ರಾಜಕೀಯ ಪಕ್ಷ ಹೇಗಾಯಿತು ಅಂದರೆ ಇದೇ ದಾರಿಗಳು. ಈಗ ನಾಡಿದ್ದು ಮೇ 12ಕ್ಕೆ ಘೋಷಣೆ ಆಗಿರುವಂತಹ ಚುನಾವಣೆ ದಿನಾಂಕದಲ್ಲಿ ಬಿಜೆಪಿ ಅವರಿಗೂ ಕೂಡ ಮನಸ್ತಾಪಗಳಿವೆ, ಬದಲಾವಣೆಗಳು ಬೇಕು ಅಂತ ಹೇಳ್ತಾ ಇದ್ದಾರೆ. ಯಾವ ಕಾರಣಕ್ಕೆ ಅನ್ನುವಂಥದ್ದು ಕೂಡ ಇನ್ನೂ ಕೂಡ ಬೆಳಕಿಗೆ ಬಂದಿಲ್ಲ. ಆದರೆ ಈ ಒಂದು ಚುನಾವಣೆ ಆಯೋಗ ನೀಡಿರ್ತಕ್ಕಂತಹ ದಿನಾಂಕದಲ್ಲಿ ಬದಲಾವಣೆಗಳು ಆಗ್ಬೋದಾ ಅಂತ ಹೇಳಿ ನನ್ನ ಅನಿಸಿಕೆ ಪ್ರಕಾರ ಆಗದಿರಬಹುದು ಅಂತ ಹೇಳೋಕ್ಕೆ ನನಗೆ ಸಾಧ್ಯತೆ ಇಲ್ಲ. ಯಾಕೆಂದರೆ ಕರ್ನಾಟಕದ ಪೊಲಿಟಿಕಲ್ ಸಿನಾರಿಯೋ ಅಂದರೆ ಇವತ್ತಿನ ವ್ಯವಸ್ಥೆಯನ್ನು ನೋಡಿದ್ರೆ ಅದು ಬಿಜೆಪಿಗೆ ಪೂರಕವಾಗಿ ಇಲ್ಲ. ಅನೇಕ ಇದನ್ನು ನಾವು ನೋಡಿದಾಗ, ಮೊನ್ನೆ ಇವರು ಕೂಡ ಕೆಲವೊಂದು ಸಮೀಕ್ಷೆಗಳನ್ನೆಲ್ಲ ತೆಗೆದ್ರು, ಮತ್ತೆ ಕ್ಷಣ ಮಾತ್ರದಲ್ಲಿ ಬದಲಾವಣೆ ಆಗ್ಬೋದು. ಅದು ಹೀಗೇ ಇರುತ್ತೆ ಮತದಾರರ ಚಿತ್ತ ಅಂತ ಹೇಳೋಕ್ಕೆ ಸಾಧ್ಯತೆ ಇಲ್ಲ. ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯ ಕೂಡ ಆಯ್ಕೆಯಾಗಿ ಹೋಗ್ಬೋದು. ಯಾವುದೇ ಶಾಶ್ವತ ಅಲ್ಲ, ಯಾರು ದೊಡ್ಡ ಹಂಬಿನಿಂದ ತೋರಿಸುವಂಥದ್ದು ಅವಶ್ಯಕತೆ ಕೂಡ ಇರೋದಿಲ್ಲ. ಆದರೆ ಎಲ್ಲೋ ಒಂದು ಕಡೆಯಲ್ಲಿ ಬಿಜೆಪಿಯವರಿಗೆ ಒಂದು ಒಳಗಡೆ ಒಂದು ಹೆದರಿಕೆ ಇದೆ. ನಾವು ಗೆಲ್ಲದೇ ಇರಬಹುದು, ಅಧಿಕಾರ ಹಿಡಿಯದೇ ಇರಬಹುದು, ಅಥವಾ ಬಿಜೆಪಿಯವರ ಇವತ್ತಿನ ವರ್ತನೆಗಳು ಅವರ ಸೋಲಿಗೆ ಅದೇ ಕಾರಣ ಆಗಬಹುದು.
ಆದ್ರಿಂದ ಕೇಂದ್ರದ ಚುನಾವಣಾ ಆಯೋಗ ಇಸ್ ಅಲ್ಟಿಮೇಟ್ ಇಸ್ ದ ಫೈನಲ್ ಅಥಾರಿಟಿ. ಆಗಿರುವಾಗ ಇವರೇನ್ ಮಾಡ್ತಾರೆ, ಕೇಂದ್ರದ ಮೇಲೆ ಸಂಪೂರ್ಣವಾದ ಚುನಾವಣಾ ಆಯೋಗದ ಮೇಲೆ ಸಂಪೂರ್ಣವಾದ ಒತ್ತಡವನ್ನು ತಂದು ಭಿನ್ನ ಭಿನ್ನ ಕಾರಣಗಳನ್ನು ಕೊಡ್ಬೋದು, ಪರೀಕ್ಷೆ ಇರ್ಬೋದು, ಮತ್ತೊಂದು ಮಗದೊಂದು, ಇದೆಲ್ಲವನ್ನ ತೋರಿಸಿ ಅದರ ಮೇಲೆ ಅದು ತೋರಿಸೋಕೆ ಕಾರಣ ಅಷ್ಟೇ. ಆದರೆ ಅಲ್ಲಿ ವ್ಯವಸ್ಥೆ ಬೇರೆ ಇರುತ್ತೆ. ಯಾಕಂದರೆ ನಾವು ಗೆಲ್ಲುವುದಿಲ್ಲ ಅಂತ ಹೇಳುವಾಗ ಇನ್ನೊಂದಿಷ್ಟು ದಿನ ಚುನಾವಣೆಯನ್ನು ಮುಂದಕ್ಕೆ ದೂಡಿಕೊಂಡು ಅನುಕೂಲಕ್ಕೆ ತನಗೆ ಆ ವಾತಾವರಣವನ್ನು ಪರಿವರ್ತಿಸಿ ಆಮೇಲೆ ಚುನಾವಣೆ ಮಾಡುವಂಥದ್ದು. ಆದ್ದರಿಂದ ನಾನು ಆವಾಗಲೇ ನಿಮ್ಗೆ ಹೇಳಿದೆ, ಚುನಾವಣಾ ಆಯೋಗ ಇರ್ಬೋದು ಅಥವಾ ಪೊಲೀಸ್ ಇಲಾಖೆ ಇರ್ಬೋದು, ಸಂಬಂಧಪಟ್ಟ ಅಧಿಕಾರಿಗಳಿರ್ಬೋದು, ಎಲ್ಲರೂ ಮನುಷ್ಯರೇ. ಅವರಿಗೆ ಸಹಜವಾದ ಒಂದು ವೀಕ್ನೆಸ್ ಇದ್ದೇ ಇರುತ್ತೆ. ಅದನ್ನು ಬಳಸ್ಕೊಳ್ಳೋದಕ್ಕೆ ರಾಜಕೀಯ ಪಕ್ಷಗಳು ಸರ್ವಸನ್ನದ್ಧತೆಯಿಂದ ತಯಾರು ಮಾಡಿಕೊಂಡೇ ಇರ್ತವೆ. ಅದರಿಂದ ನನಗೆ ಅನಿಸಿಕೆ ಪ್ರಕಾರ ಹೋಗಲೂಬಹುದು, 100ರಲ್ಲಿ 50% ಇದೆ. ಹೋದ್ರೆ ಅದೇನೇನು ದೊಡ್ಡ ಇದೇನಲ್ಲ, ಒಂದು ವಾರದ ಮಟ್ಟಿಗೆ ಅಲ್ಲಲ್ಲ, ಒಂದು ವಾರದ ಮಟ್ಟಿಗೆ ಅಂತ ಅಲ್ಲ, ಅದು ನವೆಂಬರ್ ಆಗಬಹುದು. ಅದರಿಂದ ಅದೇನು ದೊಡ್ಡ ಆಶ್ಚರ್ಯದ ವಿಷಯ ಅಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂದ್ರೆ ಸಿದ್ದರಾಮಯ್ಯನವರ ಆಡಳಿತ ಅವಧಿ ಈಗಾಗಲೇ ಮುಗಿತಾ ಬಂತು, 5 ವರ್ಷ ಮುಗಿತು ನಾಡಿಗೆ. ಅದಾದ ನಂತರ ರಾಷ್ಟ್ರಪತಿ ಆಡಳಿತ ಬರ್ತಾರೆ. ಹೌದು, ರಾಷ್ಟ್ರಪತಿ ಅಂದ್ರೆ ಗವರ್ನರ್ ಅಂಡರ್ ಅಲ್ಲಿ ಆಡಳಿತ ಇರುತ್ತೆ. ಇವ್ರಿಗೆ ಯಾವುದೇ ತರದ ಪವರ್ ಇರುವುದಿಲ್ಲ. ಈಗ ಒಂದು ವೇಳೆ ಡಿಸೆಂಬರಿಗೆ ಹೋದ್ರೂ 6 ತಿಂಗಳ ಅವಕಾಶಗಳು ಚುನಾವಣೆ ದಿನಾಂಕದ ನಂತರ, ಅಂದ್ರೆ ಅಧಿಕಾರ ಒಂದು ಮುಖ್ಯಮಂತ್ರಿ ಅಧಿಕಾರದ ಅವಧಿ ಮುಗಿದ ನಂತರ 6 ತಿಂಗಳವರೆಗೆ ರಾಷ್ಟ್ರಪತಿ ಆಡಳಿತವನ್ನು ಹಾಕಬಹುದು. ಒಂದು ವೇಳೆ ತಿರುಗಿ ಇನ್ನೊಂದು 6 ತಿಂಗಳು ಹಾಕ್ಲಿಕ್ಕೆ ಅವಕಾಶಗಳು ಇದೆ. ಆದರೆ ಅದು 2 ಟರ್ಮ್ ಒಳಗಡೆ ಮಾತ್ರ. ಆಮೇಲೆ 3ನೇ ಟರ್ಮಿಗೆ ಅವಕಾಶಗಳಿಲ್ಲ. ಆದರೆ 2ನೇ ಟರ್ಮಿಗೆ ಅನೇಕ ಕಾನೂನು ಪ್ರಕ್ರಿಯೆಗಳಿರುತ್ತೆ, ಅದನ್ನೆಲ್ಲ ಪೂರ್ಣ ಮಾಡಬೇಕಾಗಿದ್ರೆ ಫಸ್ಟಿನ ಟರ್ಮಲ್ಲಿ ಹಾಕ್ಬೇಕು. 6 ತಿಂಗಳು, ನವೆಂಬರ್ ಬರುವಾಗ 6 ತಿಂಗಳು ಆಗುತ್ತೆ. ಧರ್ಮೇಂದ್ರ ಅವರೀಗ ಕೊನೆಯದಾಗಿ ಚುನಾವಣೆ ಮುಹೂರ್ತ ನಾವು ಮೇ 12 ಈಗಾಗಲೇ ಫಿಕ್ಸ್ ಆಗಿದೆ. ಅದರಲ್ಲಿ ಬದಲಾವಣೆ ಆಗ್ತದ ಆಗುದಿಲ್ಲ, ಅದು ಮುಂದಿನ ದಿನಗಳಲ್ಲಿ ಕಾದು ನೋಡ್ಬೇಕಾದ. ಆದ್ರೆ ಮೇ 12 ಬಗ್ಗೆ ತಮಗಿರುವ ಅಭಿಪ್ರಾಯವೇನು ಕೊನೆಯದಾಗಿ? ಇಲ್ಲ, ಇಷ್ಟೇ ಹೇಳುವಂಥದ್ದು, ವಿದ್ಯಾರ್ಥಿಗಳಿಗೆ ತೊಂದರೆ ಮಾಡಿ ಚುನಾವಣೆ ಬೇಡ. ಯಾಕೆಂದರೆ ಮಕ್ಕಳ ಭವಿಷ್ಯತ್ತು ಇಡೀ ದೇಶದ ಮುಂದಿನ ಜನಾಂಗಕ್ಕೆ, ಮುಂದಿನ ದೇಶದ ಭವಿಷ್ಯತ್ತೇ ಇವತ್ತಿನ ವಿದ್ಯಾರ್ಥಿ. ಅದರಿಂದ ಅವರ ಭವಿಷ್ಯತ್ತು ಆಟ ಆಡಿ ಚುನಾವಣೆಯನ್ನು ಮಾಡೋದು ಬೇಡ. ಬೇಕಾದ್ರೆ ಚುನಾವಣೆ ಹಿಂದಕ್ಕೆ ಹೋಗಲಿ, ತೊಂದರೆ ಏನಿಲ್ಲ. 1 ವಾರ 15 ದಿನ 20 ದಿನ ಹಿಂದಕ್ಕೆ ಹೋಗಲಿ. ನಾನು ಲಾಂಗ್ ಟೈಮ್ ಹಿಂದೆ ತಗೊಳ್ಳಿ ಅಂತ ಇಲ್ಲ, ಅವರ ಥರ ಅನುಕೂಲಕ್ಕೋಸ್ಕರ ನಾನು ಹಿಂದಕ್ಕೆ ಹಾಕಿ ಅಂತ ಹೇಳ್ತಾ ಇಲ್ಲ. ಮಕ್ಕಳ ಭವಿಷ್ಯತ್ತಿನ ದೃಷ್ಟಿಕೋನದಿಂದ ಇದನ್ನ ಎಕ್ಸಾಮ್ಗಳು ಇದೆ, ಏನು ಫೈನಲ್ ಡಿಗ್ರಿ ಇದೆಲ್ಲ ಎಕ್ಸಾಮ್ಸ್ ಇದೆ, ಆದ್ರಿಂದ ಅದನ್ನು ಹಿಂದಕ್ಕೆ ಹಾಕಿ ಅಂತ. ಅದು ಯಾಕೆಂದರೆ ಚುನಾವಣೆಯಿಂದ ಇದಕ್ಕೆ ಪರೀಕ್ಷೆಯನ್ನು ಹಿಂದಕ್ಕೆ ಹಾಕಬೇಡಿ, ದಯವಿಟ್ಟು ಕೈ ಮುಗಿತೇನೆ ಪರೀಕ್ಷೆ. ಯಾಕೆಂದರೆ ಮಕ್ಕಳು ಇಡೀ ವರ್ಷದ ಇದನ್ನು ಬರೀಲಿಕ್ಕೆ ಪಾಪ ಅವರು ತಯಾರು ಮಾಡಿಕೊಂಡಿರ್ತಾರೆ. ಅವರ ಭವಿಷ್ಯತ್ತಿನೊಟ್ಟಿಗೆ ಆಟ ಆಡಲಿಕ್ಕೆ ಯಾವ ರಾಜಕೀಯ ಪಕ್ಷಗಳು ಮುಂದಾಗೋದು ಬೇಡ. ಆದ್ದರಿಂದ ಒಂದಿಷ್ಟು ಸಮಯ ಮುಂದಕ್ಕೆ ಹಾಕಲಿ. ಮತ್ತು ಇನ್ನೊಂದೇನೆಂದರೆ, ಪ್ರಮುಖವಾಗಿ ನಾನು ಎಲ್ಲ ಮತದಾರರಲ್ಲಿ, ಇಡೀ ಕರ್ನಾಟಕ ರಾಜ್ಯದ ಮತದಾರರಲ್ಲಿ ಕೈ ಜೋಡಿಸಿ ನನ್ನ ವಿನಂತಿ ಇಷ್ಟೇ, ಒಬ್ಬ ಸಭ್ಯನನ್ನು ಆಯ್ಕೆ ಮಾಡಿ, ಒಬ್ಬ ಪ್ರಾಮಾಣಿಕನನ್ನು ಆಯ್ಕೆ ಮಾಡಿ, ಒಬ್ಬ ಸಮಾಜಮುಖಿಯನ್ನು ಆಯ್ಕೆ ಮಾಡಿ, ಒಬ್ಬ ಜನಪರ ಕಾಳಜಿ ಇರುವವನ್ನ ಆಯ್ಕೆ ಮಾಡಿ. ನಾನು ಕೂಡ ಸ್ಪರ್ಧೆ ಮಾಡ್ತಾ ಇದ್ದೇನೆ, ನನ್ನನ್ನು ಆಯ್ಕೆ ಮಾಡಿ ಅಂತ ನನಗಿಂತ ಯೋಗ್ಯ ಇನ್ನೊಬ್ಬ ಇದ್ರೆ ಖಂಡಿತವಾಗಿ ಆಯ್ಕೆ ಮಾಡಿ ಸ್ವಾಮಿ. ದೇಶದ ಭವಿಷ್ಯತ್ತಿನಲ್ಲಿ, ರಾಜ್ಯದ ಭವಿಷ್ಯತ್ತಿನಲ್ಲಿ ನಾನು ಮಾಡ್ತೇನೆಂಬ ಹಂಬು ನನಗಿಲ್ಲ. ಆದರೆ ಇವತ್ತಿನ ಈ ವ್ಯವಸ್ಥೆಯನ್ನು ನೋಡಿ 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 ಬೇಸತ್ತು ನಾವು ಚುನಾವಣೆ ಸ್ಪರ್ಧೆ ಮಾಡ್ತಾ ಇದ್ದೇವೆ. ನನಗೆ ಅವರ ಖರ್ಚನ್ನು, ಏನು ವೆಚ್ಚವನ್ನು ಅವರ ತೂಗಿಸ್ಲಿಕ್ಕೆ ನಾನು ಅದಕ್ಕೆ ಬರ್ದಿದ್ದೆ. ನಾನು ಒಂದೇ ಸಲ ಸ್ವಾಮಿ ನಾನು ಹೋಗುದು, ನನ್ನಲ್ಲಿರೋದು 3 ದಿನ 4 ಜನ ಮಾತ್ರ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾನು ಜನರನ್ನು ತಲುಪುವ ಪ್ರಯತ್ನ ಮಾಡ್ತೇನೆ, ಒಂದಿಷ್ಟು ನನ್ನಿಂದ. ಆದ್ದರಿಂದ ಆಯ್ಕೆ ಮಾಡುವಂಥದ್ದು ಮತದಾರರಿದ್ದೀರಿ. ನಿಮ್ಮ ಮಕ್ಕಳ ಭವಿಷ್ಯತ್ತು, ನಿಮ್ಮ ಭವಿಷ್ಯತ್ತು, ಈ ರಾಜ್ಯದ ಭವಿಷ್ಯತ್ತು ನಿಮ್ಮ ಕೈಯಲ್ಲಿದೆ. ಇಷ್ಟು ಮಾತ್ರ. ನಾವು ಅದರ ಮೇಲೆ ನಾವು ಏನು ಹೇಳೋಕ್ಕಾಗೋದಿಲ್ಲ. ಕೊಟ್ಟಂಥ 500ರಿಂದ 5,000 ರೂಪಾಯಿ 4 ದಿನದ ಅಕ್ಕಿ ಆಗುವ ಮುಗಿದೋಗುತ್ತೆ. ಇನ್ನು ಉಳಿದ 5 ವರ್ಷಗಳ ಆಡಳಿತ ನೀವು ಅವರಲ್ಲಿ ಸಂಪೂರ್ಣ ಶೋಷಣೆಗೊಳಗಾಗ್ತೀರಿ. ನಿಮ್ಮನ್ನು ಬೇರೆ ಬೇರೆ ರೀತಿಯಲ್ಲಿ ಶೋಷಣೆಗೊಳಗಾಗಿ ನಿಮ್ಮನ್ನು ಲೂಡ್ತಾರೆ ಜನರು. ಭ್ರಷ್ಟಾಚಾರ ಮೂಲ ಪ್ರಾರಂಭವೇ ಮತದಾನದ ಮುಖಾಂತರ, ಭ್ರಷ್ಟಾಚಾರದ ಮೂಲವೇ ಮತದಾರರ ಮುಖಾಂತರ ಆಗುತ್ತೆ. ಆದ್ದರಿಂದ ನಾವು ಹೇಳಿಕೆ ಕೊಡೋದು ಭ್ರಷ್ಟಾಚಾರ ಮುಕ್ತ ಭಾರತ್. ಅದು ಮೋದಿಯವರು ಇರ್ಬೋದು, ರಾಹುಲ್ ಗಾಂಧಿ ಇರ್ಬೋದು, ಮತ್ತೊಬ್ಬ ದೇವೇಗೌಡರು ಇರ್ಬೋದು. ಮೊದಲು ನಿಮ್ಮ ಖರ್ಚು ವೆಚ್ಚಗಳನ್ನು ಒಂದು ಹಿಡಿತದಲ್ಲಿಟ್ಕೊಳ್ಳಿ. ನಿಮ್ಮ ಅಭ್ಯರ್ಥಿಗಳನ್ನು, ಪ್ರಾಮಾಣಿಕರನ್ನು ಆಯ್ಕೆ ಮಾಡೋದಕ್ಕೆ ನೀವು ಏನಾದರೂ ಅಂಥ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸುವ ಪ್ರಯತ್ನ ಮಾಡಿ. ಇದನ್ನೆಲ್ಲ ತಡೆದ್ರೆ ಮಾತ್ರ ನಿಮ್ಮ ಮಾತಿಗೂ ಗೌರವ ಬರುತ್ತೆ. ಇಲ್ಲದಿದ್ದರೆ
ಕೇವಲ ಭ್ರಷ್ಟಾಚಾರ ಮುಕ್ತ ಭಾರತ್ ಅಚ್ಚಾ ದಿನ್ ಮತ್ತು ಇದೆಲ್ಲವೂ ಕೇವಲ ಘೋಷಣೆ ಆಗಿರುತ್ತೆ ವಿನಃ ಅದು ಜನಸಾಮಾನ್ಯರಿಗೆ ತಲುಪಲಿಕ್ಕೆ ಕಷ್ಟ ಇದೆ ಅಂತ ಹೇಳಿ ಇಷ್ಟ. ಥ್ಯಾಂಕ್ ಯು. ಇಷ್ಟೊತ್ತು ನಮ್ಮ ಜೊತೆ ಕಾರ್ಯಕ್ರಮವನ್ನು ಹಂಚಿಕೊಂಡಂತ ಧರ್ಮೇಂದ್ರ ಅವರಿಗೆ ಕೊನೆಯದಾಗಿ ಧನ್ಯವಾದ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸುವಂತ ಹೊತ್ತಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮುಂದಿನ ದಿನಗಳಲ್ಲಿ ಅಂದ್ರೆ ಮೇ 12ಕ್ಕೆ ರಾಜಕೀಯ ಪಾಳಯದಲ್ಲಿ ಯಾವ ರೀತಿಯ ಬಿರುಗಾಳಿ ಎಬ್ಬಲಿದೆ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಎಲ್ಲಾ ಪಕ್ಷಗಳು ಕೂಡ ಸಜ್ಜಾಗಿ ನಿಂತಿದೆ. ಮುಂದಿನ ದಿನಗಳಲ್ಲಿ ಮತದಾರರ ಗಮನವನ್ನು ತಮ್ಮ ಪಕ್ಷದ ಕಡೆ ತಿರುಗಿಸುವಂತಹ ಪ್ರಯತ್ನವನ್ನು ಕೂಡ ನಡೆಸ್ತಾ ಇದ್ದಾರೆ. ಹಾಗಾಗಿ ಮೇ 12 ದಿವಸ ಯಾವೆಲ್ಲ ರೀತಿಯ ಸಿದ್ಧತೆಗಳು ಮುಂದಿನ ದಿನಗಳಲ್ಲಿ ನಡೀತಾ ಇದೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗಿದೆ. ಇದಾಗಿದೆ ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ.